ಎಲ್ಲ ಸಚ್ಚಿದಾನಂದ ಪ್ರಭುಜಿ ಹಾಗೂ ಎಲ್ಲಾ ಗುರುಗಳಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಶೀಲಾ ಪ್ರಭುಪಾದರಿಗೆ ವಂದಿಸುತ್ತಾ ರಾಧಾ ಗೋವಿಂದರಿಗೆ ವಂದಿಸುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಪ್ರಾರ್ಥನೆ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಸ್ಯ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪಿಶಾ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ಮತ್ತೊಮ್ಮೆ ಪ್ರಭುಪಾದರ ಲೀಲಾಮೃತ ತರಗತಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎರಡನೇ ಅಧ್ಯಾಯದ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎರಡನೇ ಅಧ್ಯಾಯದ ಮುಂದುವರಿದ ಭಾಗವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಇವತ್ತು ನಿನ್ನೆ ಓದದವರು ಇವತ್ತು ಓದ್ಬೇಕು. ನಿನ್ನೆ ಓದದವರು ಮತ್ತೆ ತುಂಬಾ ಬರ್ತದೆ ಮುಂದೆ ಮುಂದೆ ಓದ್ಲಿಕ್ಕೆ ಅವಕಾಶಗಳು. ಹರೇ ಕೃಷ್ಣ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ನೆನೆ ಓದಿಲ್ಲ ನಾನು. ಓದಿ. ಅಭಯ ಹಾಗ 3ನೇ ವರ್ಷದಲ್ಲಿದ್ದ ಕಾಲೇಜಿನ ವಿದ್ಯಾರ್ಥಿ, ಆದಾಯವಿಲ್ಲದ ವ್ಯಕ್ತಿ. ಆ ಕಾಲದಲ್ಲಿ ವಿದ್ಯಾರ್ಥಿಗಳು ಮದುವೆಯಾಗುವುದು ತುಂಬಾ ಸಾಮಾನ್ಯವಾದ ಸಂಗತಿಯಾಗಿತ್ತು. ಆದರೆ ಅವನಿಗೆ ಕೂಡಲೇ ಆರ್ಥಿಕ ಜವಾಬ್ದಾರಿ ಏನು ಇರುತ್ತಿರಲಿಲ್ಲ. ಅಭಯನಿಗೆ ತಂದೆಯ ಆಯ್ಕೆಯ ಹುಡುಗಿ ಇಷ್ಟವಾಗಲಿಲ್ಲ. ಅವನಿಗೆ ಬೇರೊಂದು ಕನ್ಯೆಯನ್ನು ಮದುವೆಯಾಗುವ ಬಯಕೆ ಇತ್ತು. ಆದರೆ ತಂದೆಯ ಮಾತಿಗೆ ಬೆಲೆ ಕೊಟ್ಟು ತನ್ನ ಅಸಮ್ಮತಿಯನ್ನು ದೂರ ಮಾಡಿದನು. ತಾತ್ಕಾಲಿಕವಾಗಿ ಗಂಡ ಹೆಂಡರಿಬ್ಬರು ಮತ್ತು ತಮ್ಮ ತಾಯಿ ತಂದೆಗಳ ಮನೆಯಲ್ಲಿ ಇರುತ್ತಿದ್ದರು. ಹೀಗಾಗಿ ಕುಟುಂಬವನ್ನು ಪೋಷಿಸಬೇಕಾದ ಸಾಂಸಾರಿಕ ಜವಾಬ್ದಾರಿ ಹೊರಲು ಇನ್ನೂ ಸಮಯವಿತ್ತು. ಎಲ್ಲಕ್ಕೂ ಮೊದಲು ಅಭಯ ಕಾಲೇಜಿನ ಶಿಕ್ಷಣವನ್ನು ಮುಗಿಸಬೇಕಾಗಿತ್ತು. ಸ್ಕಾಟಿಷ್ ಚರ್ಚಸ್ ಕಾಲೇಜಿನಲ್ಲಿ 4ನೇ ವರ್ಷದಲ್ಲಿದ್ದಾಗ ಪದವಿಯನ್ನು ಒಪ್ಪಿಕೊಳ್ಳುವುದರ ಬಗೆಗೆ ಅಭಯ ಹಿಂದೆಗೆಯಲಾರಂಭಿಸಿದ್ದ. ರಾಷ್ಟ್ರೀಯ ಹೋರಾಟದ ಬಗೆಗೆ ಸಹಾನುಭೂತಿ ಇದ್ದುದರಿಂದ ಬ್ರಿಟಿಷ್ ಸಂಸ್ಥೆಗಳಿಗೆ ಬದಲಾಗಿ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಳೀಯ ಸರ್ಕಾರಗಳು ಇರಬೇಕೆಂದು ಭಾವಿಸಿದ್ದೇನೋ ನಿಜ. ಆದರೆ ಅಂತಹ ಪರ್ಯಾಯ ಶಾಲೆಗಳು ಇನ್ನೂ ಹುಟ್ಟಿಕೊಂಡಿರಲಿಲ್ಲ. ಇಷ್ಟಾದರೂ ಗಾಂಧೀಜಿ ಶಾಲಾ ಕಾಲೇಜುಗಳನ್ನು ಬಿಟ್ಟು ಹೊರಬರುವಂತೆ ಎಲ್ಲ ಭಾರತೀಯ ವಿದ್ಯಾರ್ಥಿಗಳಿಗೂ ಕರೆ ಕೊಟ್ಟರು. ಗಾಂಧೀಜಿಯವರ ಅಭಿಪ್ರಾಯದಲ್ಲಿ ವಿದೇಶಿಯರು ನಡೆಸುತ್ತಿದ್ದ ಶಾಲೆಗಳು ದಾಸ್ಯ ಮನೋಭಾವವನ್ನು ಹೇರುತ್ತವೆ. ಭಾರತೀಯರು ಬ್ರಿಟಿಷರ ಕೈಯಲ್ಲಿ ಬೊಂಬೆಗಳಾಗಬೇಕು, ಇನ್ನೇನು ಆಗಬಾರದು ಎಂಬಂತೆ ಮಾಡುತ್ತವೆ. ಇತ್ತ ಕಾಲೇಜಿನ ಪದವಿ ಎಂದರೆ ಒಬ್ಬನ ಜೀವನ ನಿರ್ವಹಣೆಯ ಮೂಲ ಸ್ತಂಭವೂ ಆಗಿತ್ತು. ಅಭಯ ಈ ಎರಡನ್ನು ಎಚ್ಚರಿಕೆಯಿಂದ ತೂಗಿ ನೋಡಿದ. ಅಭಯ ಮುಂದೆ ವಿಷಾದಿಸುವಂತಹದನ್ನು ಮಾಡಬಾರದು ಎಂಬುದು ತಂದೆಯವರ ಅಪೇಕ್ಷೆ. ಅವರು ಯಾವಾಗಲೂ ಮಗನ ಹೇಳಿಕೆಗೆ ಸಾಧಕವಾದ ಉತ್ತಮ ಯೋಜನೆಗಳನ್ನೇ ಹಾಕಿದ್ದರು. ಆದರೆ ಈಗ ಅಭಯನಿಗೆ 23 ವರ್ಷವಾಗಿದ್ದರಿಂದ ಅವನೇ ಈ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿತ್ತು. ಗೌರಮೋಹನರು ಅಭಯನ ಭವಿಷ್ಯವನ್ನು ಕುರಿತು ಚಿಂತಿಸಿದರು. ಅಭಯ 20ನೇ ವಯಸ್ಸಿನಲ್ಲಿ ಮಹಾಧರ್ಮ ಬೋಧಕನಾಗುತ್ತಾನೆಂದು ಜಾತಕದಲ್ಲೇನೋ ಹೇಳಿತ್ತು. ಆದರೆ ಅಲ್ಲಿಯವರೆಗೆ ತಾವು ಬದುಕುವ ಸಂಭವವಿಲ್ಲವಲ್ಲ. ಆದರೂ ಜಾತಕದ ವಿಷಯ ಸುಳ್ಳಾಗಬಹುದಿಲ್ಲವೆಂದು ಅವರಿಗೆ ನಂಬಿಕೆ ಇದ್ದುದರಿಂದ ಅಭಯನನ್ನು ಈ ದಿಕ್ಕಿನತ್ತ ನಡೆಸಬಯಸಿದರು. ಅದರಂತೆಯೇ ಎಲ್ಲ ಯೋಜನೆಗಳನ್ನು ರೂಪಿಸಿದರು. ಆದರೆ ದೇವೋತ್ತಮ ಕೃಷ್ಣ ಏನು ಮಾಡುತ್ತಾನೋ ಊಹಿಸುವಂತಿರಲಿಲ್ಲವಲ್ಲ.
ಏಕೆಂದರೆ ಎಲ್ಲವೂ ಶ್ರೀಕೃಷ್ಣನ ಮೇಲೆ ಅವಲಂಬಿತವಾಗಿತ್ತು. ಶ್ರೀಕೃಷ್ಣನಾದರೂ ರಾಷ್ಟ್ರೀಯತೆಯನ್ನು ಮೀರಿದವನು, ಯೋಜನೆಗಳನ್ನು ಮೀರಿದವನು, ಜ್ಯೋತಿಷ್ಯ ಸೂತ್ರಗಳನ್ನು ಮೀರಿದವನು. ತನ್ನ ಮಗನು ಶ್ರೀಮತಿ ರಾಧಾರಾಣಿಯ ಶುದ್ಧ ಭಕ್ತನಾಗಬೇಕೆಂಬ, ಶ್ರೀಮದ್ ಭಾಗವತದ ಬೋಧಕನಾಗಬೇಕೆಂಬ ಒಬ್ಬ ಬಡ ಬಟ್ಟೆ ವ್ಯಾಪಾರಿಯ ಆಶಯಗಳನ್ನು ಮೀರಿದವನು ಅಭಯನು ತನ್ನ ಸ್ವಂತ ಬಯಕೆಯಂತೆಯೇ ನಡೆದುಕೊಳ್ಳಲು ಗೌರಮೋಹನರು ಬಿಟ್ಟಿದ್ದರು. ತಮ್ಮ ದೃಷ್ಟಿಯಿಂದ ಉತ್ತಮವೆನಿಸಿದ ದಾರಿಯಲ್ಲೇ ಅಭಯನು ಸಾಗುವಂತೆ ಎಚ್ಚರಿಕೆಯಿಂದ ಮಾರ್ಗದರ್ಶನ ಮಾಡಿದ್ದರು. ಈಗ ಕಾಲೇಜು ಬಿಡಬೇಕೆಂಬ ಮಗನ ತೀರ್ಮಾನಕ್ಕೆ ಅಡ್ಡ ಬರದೆ, ಏನೇ ಆಗಲಿ ಮಗನಿಗೆ ಒಳ್ಳೆಯ ಉದ್ಯೋಗವನ್ನು ದೊರಕಿಸಿಕೊಡಲು ಸಕಲ ಪ್ರಯತ್ನಗಳನ್ನು ಮಾಡಿದರು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ನೆಕ್ಸ್ಟ್ ಯಾರಾದ್ರೂ ಓದಿದ್ರು ನಿನ್ನೆ ಓದೋದವ್ರು ಹರೇ ಕೃಷ್ಣ ಮಾತಾಜಿ. ಓದಿ ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 1920ರಲ್ಲಿ ಅಭಯ 4ನೆಯ ವರ್ಷವನ್ನು ಮುಗಿಸಿ BA ಪರೀಕ್ಷೆಗೆ ಕುಳಿತ. ಅಂತಿಮ ಪರೀಕ್ಷೆಗಳ ಅಗ್ನಿದಿವ್ಯ ಮುಗಿದಾಗ ಸ್ವಲ್ಪ ಕಾಲ ರಜೆ ಪಡೆದ. ತನ್ನ ಬಹುಕಾಲದ ಬಯಕೆಯನ್ನು ಪೂರೈಸಲು ಏಕಾಂಗಿಯಾಗಿ ಇಡೀ ದಿನದ ರೈಲು ಪ್ರಯಾಣ ಮಾಡಿ ಜಗನ್ನಾಥಪುರಿಯನ್ನು ಸೇರಿದ. ಶ್ರೀಲ ಪ್ರಭುಪಾದರು ತನ್ನ ಬಾಲ್ಯದಲ್ಲಿ ಪ್ರತಿನಿತ್ಯವೂ ಜಗನ್ನಾಥಪುರಿಗೆ ಜಗನ್ನಾಥಪುರಿಗೆ ಹೋಗಿ ಹೇಗೆ ಹೋಗಬೇಕು, ವೃಂದಾವನಕ್ಕೆ ಹೇಗೆ ಹೋಗಬೇಕು ಎಂಬುದೇ ಕುರಿತು ಚಿಂತಿಸುತ್ತಿದ್ದ. ಆ ದಿನಗಳಲ್ಲಿ ಜಗನ್ನಾಥಪುರಿಗೆ ಅಥವಾ ವೃಂದಾವನಕ್ಕೆ ರೈಲು ಪ್ರಯಾಣ ವೆಚ್ಚ 4-5 ರೂಪಾಯಿಗಳು. ಆದುದರಿಂದ ಎದ್ದು ಹೋಗಲಿ ಎಂದು ಚಿಂತಿಸುತ್ತಿದ್ದರು. ಸಮಯ ಬಂದ ಕೂಡಲೇ ಜಗನ್ನಾಥಪುರಿಗೆ ಹೊರಟು ಬಿಟ್ಟೆ. ಸಾವಿರಾರು ವರ್ಷಗಳಿಂದ ರಥಯಾತ್ರೋತ್ಸವ ಸಾಗುತ್ತಿದ್ದ ಅದೇ ವಿಶಾಲ ರಸ್ತೆಯಲ್ಲಿ ಅಭಯ ನಡೆದ. ಜಗನ್ನಾಥ ಪ್ರಭುವಿನ ಕೆತ್ತಿ ಬಣ್ಣ ಬಳಿದ ಸಣ್ಣ ಮೂರ್ತಿಗಳನ್ನು ಮಾರುಕಟ್ಟೆಯ ಅಂಗಡಿಗಳಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದರು. ಅದು ಯಾತ್ರಾ ಸಂದರ್ಭವಲ್ಲದಿದ್ದರೂ ಯಾತ್ರಾದಿಗಳು ನೆನಪಿನ ವಸ್ತುಗಳನ್ನು ದೇವಾಲಯದಲ್ಲಿ ಜಗನ್ನಾಥ ಪ್ರಸಾದವನ್ನು ಕೊಳ್ಳುತ್ತಿದ್ದರು. ಜಗನ್ನಾಥ ದೇವಾಲಯದಲ್ಲಿ ಪ್ರತಿನಿತ್ಯವೂ ಜಗನ್ನಾಥ, ಬಲರಾಮ, ಸುಭದ್ರೆಯರ ಪೂಜೆಯ ಸಮಯದಲ್ಲಿ ಈ ವಿಗ್ರಹಗಳ ಮುಂದೆ 56 ಬಗೆಯ ಅನ್ನ ತರಕಾರಿಗಳನ್ನು ಭಾರಿ ಪ್ರಮಾಣದಲ್ಲಿ ನೈವೇದ್ಯಕ್ಕಿಡುತ್ತಿದ್ದರು. ಅಭಯ ದೇವಾಲಯಕ್ಕೆ ಬಂದ ಮೂರ್ತಿಗಳನ್ನು ದರ್ಶಿಸಿದ. ಒಂದು ಬದಿಯ ವೇದಿಕೆಯ ಮೇಲೆ ಒಂದೇ ಸಮಯಕ್ಕೆ ಕೃಷ್ಣ, ರಾಮ ಮತ್ತು ಸನ್ಯಾಸಿ ಚೈತನ್ಯ ಮಹಾಪ್ರಭುವಾದ ಕಾಣಿಸಿಕೊಳ್ಳುತ್ತಿದ್ದ. 6 ತೋಳಿನ ಆಕೃತಿಯ ಚೈತನ್ಯ ಮಹಾಪ್ರಭುವಿನ ಮೂರ್ತಿ ಇತ್ತು. ಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಹೆಸರು ಮನೆ ಮಾತಾಗಿತ್ತು. ವಾರ್ಷಿಕ ರಥಯಾತ್ರೆಯ ಸಂದರ್ಭದಲ್ಲಿ ಸಹಸ್ರಾರು ಭಕ್ತ ಸಮೂಹದ ನಡುವೆ ರಥದ ಗಾಳಿಗಳು ಚಲಿಸುತ್ತಿದ್ದಾಗ ತಮ್ಮ ಶಿಷ್ಯರೊಂದಿಗೆ ಭಾವಪರವಶರಾಗಿ ಕುಣಿಯುತ್ತ ಹರೇ ಕೃಷ್ಣ ಸಂಕೀರ್ತನೆ ಮಾಡುತ್ತ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಜೀವಿತದ ಕೊನೆಯ 18 ವರ್ಷಗಳನ್ನು ಪುರಿಯಲ್ಲಿ ಕಳೆದಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ವಿರಹದಿಂದ ಪರಿತಪಿಸಿ ತಮ್ಮ ಉತ್ಕೃಷ್ಟ ಕೃಷ್ಣ ಪ್ರೇಮದ ಉತ್ಕರ್ಷ ಸ್ಥಿತಿಯಲ್ಲಿ ಕುಣಿಯುತ್ತ ಮೂರ್ಛೆ ಹೋಗುತ್ತಿದ್ದರು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ. ಯಾತ್ರಾ ಮಾರ್ಗದಲ್ಲಿ ಸಾಗುತ್ತಿರುವಾಗ ಅಭಯನಿಗೆ ತನ್ನ ಬಾಲ್ಯದ ಆಟಗಳನ್ನೆಲ್ಲ ನೆನಪಿಗೆ ಬಂದವು. ರಸ್ತೆಯಲ್ಲಿ ಆಡುತ್ತಾ ಕುಣಿಯುತ್ತಾ ಸಾಗುತ್ತಿದ್ದುದು ಸಣ್ಣ ಜಗನ್ನಾಥ ರಥಯಾತ್ರೆ. ಜಗನ್ನಾಥ ಅಸನ್ಮುಖ. ತಂದೆ ತಾಯಿ ರಾಧಾ ಗೋವಿಂದ ಹೇಗೋ ಜಗನ್ನಾಥ ಪ್ರಭು ಬಾಲಕ ಅಭಯನಲ್ಲಿ ಸ್ಫೂರ್ತಿಯನ್ನು ಉಕ್ಕಿಸಿದ. ಅದು ಅವನ ಅಂತರಂಗದಲ್ಲಿ ಸುಪ್ತವಾಗಿ ಇಷ್ಟು ವರ್ಷವೂ ಸಾಗಿ ಬಂದಿತ್ತು. ನಾನು ಯಾವಾಗ ಜಗನ್ನಾಥಪುರಿಗೆ ಹೋಗುವೆನೋ, ಪುರಿ ವೃಂದಾವನಗಳ ಬಗೆಗೆ ಚಿಕ್ಕಂದಿನ ಕನಸು ರೈಲ್ವೆ ವೇಳಾಪಟ್ಟಿಯನ್ನು ಓದುವ ಒತ್ತಡಕ್ಕೆ ಸಿಕ್ಕಿದ್ದು. 5ನೇ ವರ್ಷದಿಂದಲೇ ಪೂರಿಗೆ ಬರಬೇಕೆಂದು ಯೋಜನೆಗಳನ್ನು ಹಾಕಿದ್ದು. ಇವೆಲ್ಲ ಪೂರಿಯ ಮಾರುಕಟ್ಟೆಯ ಆವರಣಕ್ಕೆ ಹೋಗಬೇಕೆಂಬ ಸಣ್ಣ ಬಯಕೆಗಿಂತ ಹೆಚ್ಚಿನದರ ಮೇಲೆ ಅವಲಂಬಿತವಾಗಿದ್ದವು.
ಗಜಿಬಿಜಿಯ ಜನಜಂಗುಳಿಯ ದೇವಾಲಯದಲ್ಲಿ ಒಮ್ಮೆ ಮೂರ್ತಿಯನ್ನು ದರ್ಶಿಸುವಷ್ಟಕ್ಕೆ ಅವನ ಅಂತರಂಗ ತೃಪ್ತಿ ಪಟ್ಟುಕೊಳ್ಳಲಿಲ್ಲ. ಯಾತ್ರಿಕನಾಗಿ ಪುರಿಗೆ ಬರಬೇಕೆಂಬ ಉತ್ಕಟ ಬಯಕೆ ಅವನು ಒಳಗಾಗಿದ್ದ ಶ್ರೀಕೃಷ್ಣ ಭಕ್ತಿಯೇ ಇದಕ್ಕೆ ಪ್ರೇರಕವಾಗಿತ್ತು. ರಾಷ್ಟ್ರೀಯತಾವಾದವು ಅವನ ಜೀವನದ ಮೇಲೆ ಪ್ರಬಲವಾದ ಪ್ರಭಾವ ಬೀರಿತ್ತು. ಈಚೆಗಷ್ಟೇ ಅಭಯ ಮದುವೆಯಾಗಿದ್ದ, ಪದವಿ ಗಳಿಕೆ, ವೃತ್ತಿಯ ಯೋಜನೆ, ಈ ನಿರ್ಧಾರಗಳ ಸಮಸ್ಯೆಗಳು ಅವನ ಮುಂದಿದ್ದವು. ಆದರೆ ಇಲ್ಲಿ ಮಾತ್ರ ಅಭಯನು ತೀರ ಪುಟ್ಟ ಹುಡುಗನಂತೆ ಚೈತನ್ಯ ಮಹಾಪ್ರಭುಗಳು ಜೀವಿಸಿದ್ದ ಜಾಗದಲ್ಲಿ, ಶ್ರೀಕೃಷ್ಣನು ಜಗನ್ನಾಥನಾಗಿ ಇನ್ನೂ ವಾಸಿಸುತ್ತಿರುವ ಜಾಗದಲ್ಲಿ ಓಡಾಡುತ್ತಿದ್ದನು. ಕಲ್ಕತ್ತೆಯ ಕೆಲಸಗಳ ಒತ್ತಡಗಳಿಂದ ದೂರವಾದುದಕ್ಕಾಗಿ ಅಭಯನಿಗೆ ಹರ್ಷವಾಗಿತ್ತು. ತನ್ನ ಶ್ರೀಕೃಷ್ಣನ ಪ್ರೇಮ ಮತ್ತು ಕೃಷ್ಣನ ಪ್ರವಾಸ ಕ್ಷೇತ್ರ ಪ್ರೇಮ ಇವೆರಡೂ ತನ್ನ ಬದುಕಿನೊಂದಿಗೆ ಹೇಗೆ ಸಂಗತವಾಗುತ್ತವೆ ಎಂಬುದು ಅಭಯನಿಗೆ ತಿಳಿದಿರಲಿಲ್ಲ. ಬೇರೆ ಎಲ್ಲದಕ್ಕಿಂತಲೂ ಶ್ರೀಕೃಷ್ಣ ತುಂಬಾ ಮುಖ್ಯನಾದವನು ಎಂದು ಅವನಿಗೆ ತಿಳಿದಿತ್ತು. ಶ್ರೀಕೃಷ್ಣನು ಭಗವಂತ, ಪರಮ ನಿಯಂತ್ರಕ ಮತ್ತು ಪ್ರತಿಯೊಬ್ಬನ ಆತ್ಮದ ಮಾರ್ಗದರ್ಶಿ. ಆದರೆ ಬಹಳ ಮಟ್ಟಿನ ದೇವರ ಸೇವೆ ಇಲ್ಲ, ಕೇವಲ ತೋರಿಕೆಯ ಆರಿಕೆ ಸೇವೆಯಾಗಿತ್ತು. ರಾಷ್ಟ್ರೀಯವಾದಿ ವಾಗ್ದಾರರು ಕೂಡ ಕೈಯಲ್ಲಿ ಭಗವದ್ಗೀತೆಯನ್ನು ಹಿಡಿದಿದ್ದುದು ನಿಜವಾದರೂ ರಾಷ್ಟ್ರೀಯತೆ ಅವರಿಗೆಲ್ಲ ಮುಖ್ಯವಾಗಿತ್ತು, ಕೃಷ್ಣನಲ್ಲ. ಅಭಯನ ತಂದೆಯಂತೆ ಶುದ್ಧ ಭಕ್ತರಾಗಿದ್ದವರು ಮಾತ್ರ ಕೃಷ್ಣನ ಸೆಳೆತವನ್ನು, ಮಹತ್ವವನ್ನು ಅರಿತುಕೊಂಡಿದ್ದರು. ಧನ್ಯವಾದ. ಪೂರಿಯಲ್ಲಿ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದ. ನೆಕ್ಸ್ಟ್ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದಿ. ಪುರಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಗೌರಮೋಹನರು ಜಗನ್ನಾಥಪುರಿಯಲ್ಲಿದ್ದ ತಮ್ಮ ಗುರುತಿನೊಬ್ಬನವರಿಗೆ ಅಭಯನ ಕೈಯಲ್ಲಿ ಪರಿಚಯ ಪತ್ರ ಕೊಟ್ಟು ಕಳುಹಿಸಿದ್ದರು. ಅಭಯ ಅವರನ್ನು ನೋಡಲು ಹೋದ. ಅಲ್ಲಿ ಒಳ್ಳೆಯ ಸ್ವಾಗತವು ಸಿಕ್ಕಿತು. ಭೋಜನದ ವೇಳೆಯಲ್ಲಿ ಅಡುಗೆಯ ಪಾತ್ರೆಯೊಳಗೊಂದರಲ್ಲಿ ಅಭಯನಿಗೆ ಒಂದು ಸಣ್ಣ ಮುದ್ದೆ ಕಾಣಿಸಿತು. ಅದೇನೆಂದು ಕೇಳಿದಾಗ ಮನೆ ಆತ, ಓ ಅದು ಮಾಂಸ ಎಂದರು. ಅಭಯನಿಗೆ ಗರಬಡಿದಂತಾಯಿತು. ಏನಿದು, ನಾನು ಎಂದೂ ಮಾಂಸ ತಿಂದಿಲ್ಲ ಎಂದು ಅತಿಥಿಯನ ಕಡೆ ನೋಡುತ್ತಾ, ಜಗನ್ನಾಥಪುರಿಯಲ್ಲಿ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ ಎಂದ. ಅವಮಾನಿತರಾದ ಅತಿಥಿಯರು ಹೇಳಿದರು, ಅದು ನನಗೆ ಗೊತ್ತಿಲ್ಲ, ಅದು ಎಲ್ಲಕ್ಕಿಂತ ಉತ್ತಮವಾದದ್ದೆಂದು ಭಾವಿಸಿದೆ. ಅಭಯ ಅವರಿಗೆ ಸಮಾಧಾನ ಹೇಳುತ್ತಾ ತನ್ನ ಆಹಾರವನ್ನೆಲ್ಲ ಬದಿಗೆ ಸರಿಸಿದ. ಅಲ್ಲಿ ಮತ್ತೆ ಎಂದಿಗೂ ಊಟ ಮಾಡಲಿಲ್ಲ. ಅನಂತರ ಆತ ದೇವಾಲಯದ ಜಗನ್ನಾಥ ಪ್ರಸಾದವನ್ನು ಮಾತ್ರ ಸ್ವೀಕರಿಸುತ್ತಿದ್ದ. ಅಭಯ ಪವಿತ್ರ ಸ್ಥಳಗಳಲ್ಲಿ ಸುತ್ತುತ್ತಾ ಜೋರಾದ ಗೆರೆಯುವ ತೆರೆಗಳಿಂದ ಕೂಡಿದ ಕಡಲ ತೀರದಲ್ಲಿ ನಡೆಯುತ್ತಾ ಜಗನ್ನಾಥಪುರಿಯಲ್ಲಿ 3-4 ದಿನಗಳ ಕಾಲ ಇದ್ದನು. ಅನೇಕ ಸಲ ಜಗನ್ನಾಥ ದೇವಾಲಯದ ಕೆಲವರು ಅರ್ಚಕರು ಸಿಗರೇಟು ಸೇದುತ್ತಿದ್ದನ್ನು ಕಂಡುಹಿಡಿದ. ಅಲ್ಲದೆ ದೇವಾಲಯಕ್ಕೆ ಸಂಬಂಧಿಸಿದ ಕೆಲವರು ಸಾಧುಗಳು ಇವರ ಇತರ ಕಳಂಕಿತ ಚಟುವಟಿಕೆಗಳನ್ನು ಬಗೆಗೂ ಕೇಳಿದ್ದನು. ಜಗನ್ನಾಥನ ಪ್ರಸಾದದ ಜೊತೆಯಲ್ಲಿ ಮೀನುಗಳನ್ನು ತಿನ್ನುವ ಇವರು ಇಂತಹ ಸಾಧುಗಳು. ಈ ದೃಷ್ಟಿಯಿಂದ ಜಗನ್ನಾಥಪುರಿ ಪುರಿಯಲ್ಲಿ ನಿರಾಶೆಯನ್ನೇ ತಂದಿತು. ಅಭಯ ಮನೆಗೆ ಹಿಂತಿರುಗಿದಾಗ ಅವನ ಯುವತಿ ಹೆಂಡತಿ ಅಳುತ್ತಿದ್ದಳು. ಅವಳ ಸ್ನೇಹಿತರೆಲ್ಲ ನಿನ್ನ ಗಂಡ ಹಿಂದಕ್ಕೆ ಬರುವುದಲ್ಲೇ ಹೇಳಿದ್ದರೆಂದು ಗೊತ್ತಾಯಿತು. ಆ ಕತೆ ಸುಳ್ಳು, ನೀನು ಹೆದರಬೇಡ, ಸುಮ್ಮನೆ ಕೆಲವು ದಿನ ಹೊರಗೆ ಹೋಗಿದೆ, ಈಗ ಬಂದಿದ್ದೇನಲ್ಲ ಎಂದು ಸಮಾಧಾನ ಹೇಳಿದ. ತನ್ನ ಮದುವೆ ಇತ್ತೀಚೆಗಷ್ಟೇ ನಡೆದಿದ್ದರೂ ಅಭಯನಿಗೆ ನಿರಾಶೆ ಆಯಿತು. ರಾಧಾರಾಣಿ ದತ್ತ ತುಂಬಾ ಆಕರ್ಷಕಳಾದ ತರುಣಿಯಾದರೂ ಅಭಯನಿಗೆ ನಿಜವಾಗಿ ಅವಳ ಮೇಲೆ ಪ್ರೀತಿ ಇರಲಿಲ್ಲ. ಇವಳ ಜೊತೆಯಲ್ಲಿ 2ನೇ ಹೆಂಡತಿ ಇದ್ದರೆ ಉತ್ತಮೆಯನು ಎಂದು ಅಂದಿಕೊಳ್ಳುತ್ತಿದ್ದ. ಭಾರತದಲ್ಲಿ 2ನೇ ಮದುವೆ ಆಗುವುದು ಸಾಮಾಜಿಕವಾಗಿ ಅಂಗೀಕೃತವಾಗಿದ್ದುದರಿಂದ ಅಭಯವನ್ನು ತಾನೇ ನಿಶ್ಚಯವಾಗಿ ತೆಗೆದುಕೊಂಡು ಇನ್ನೊಂದು ಹುಡುಗಿಯ ತಂದೆ ತಾಯಿಗಳನ್ನು ನೋಡಲು ಏರ್ಪಾಡು ಮಾಡಿಕೊಂಡ. ಅವನ ತಂದೆಗೆ ಇದು ಗೊತ್ತಾಯಿತು. ಮಗನನ್ನು ಕರೆದು ಹೇಳಿದ್ರು, ಮಗು 2ನೇ ಮದುವೆಗೆ ಗೊತ್ತುಕನಾಗಿದ್ದೀಯಾ, ಆದರೆ ನನ್ನ ಮಾತು ಕೇಳು, ಹಾಗೆಲ್ಲ ಮಾಡಬೇಡ. ಈಗಿನ ಹೆಂಡತಿಯೇ ನಿನಗೆ ಇಷ್ಟವಾಗಲಿಲ್ಲ ಎಂದರೆ ಅದು ಕೃಷ್ಣನ ಕೃಪೆ, ಅದೇ ಪರಮ ಭಾಗ್ಯ ಎಂದು ತಿಳಿ. ನಿನ್ನ ಹೆಂಡತಿ ಸಂಸಾರಗಳಿಗೆ ನೀನು ತುಂಬಾ ಮೋಹದಿಂದ ಅಂಟಿಕೊಳ್ಳದಿದ್ದರೆ ಅದು ನಿನ್ನ ಮುಂದಿನ ಆಧ್ಯಾತ್ಮಿಕ ಬದುಕಿನ ವಿಕಾಸಕ್ಕೆ ಸಹಾಯವಾಗುತ್ತದೆ. ಅಭಯ ತಂದೆಯ ಬುದ್ಧಿಯು ಅದಕ್ಕೆ ಮಣಿದ. ತನ್ನ ತಂದೆಗೆ ವಿಧೇಯನಾಗಿರಬೇಕೆಂಬ ಬಯಕೆ ಇದ್ದ ಮಗ ತಂದೆಯ ಸ್ವಂತ ದೃಷ್ಟಿಯನ್ನು ಮೆಚ್ಚಿಕೊಂಡ. ತಂದೆಯ ಈ ಪೂರ್ವಾಲೋಚನೆಯಿಂದ ಸ್ವಲ್ಪ ಮಟ್ಟಿಗೆ ಚಕಿತನಾದರೂ ಅಭಯ ಚಿಂತಿಸತೊಡಗಿದ. ಮುಂದೆ ಒಂದು ದಿನ ತಾನು ಆಧ್ಯಾತ್ಮಿಕ ಜೀವನದಲ್ಲಿ ವಿಕಾಸಶೀಲನಾಗಲು ಸಂತನಂತಿದ್ದ ತಂದೆಯ ಕಾರಣ ಎಂಬ ಕೃತಜ್ಞತಾ ಭಾವ ಅವನಲ್ಲಿ ಸುಳಿದು ಹೋಯಿತು. ಮುಂದಿನ ಆಧ್ಯಾತ್ಮಿಕ ಬದುಕಿನ ವಿಕಾಸ ಎಂಬ ಮಾತು ಅವನಿಗೆ ತುಂಬ ಹಿಡಿಸಿತು. ತನ್ನ ಪಾಲಿಗೆ ಬಂದ ಪತ್ನಿಯೊಂದಿಗೆ ಹೊಂದಿಕೊಂಡನು. ಹರೇ ಕೃಷ್ಣ. ಬಿಎ ಪರೀಕ್ಷೆ. ಹರೇ ಕೃಷ್ಣ ಮತ್ತು ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು ಮತ್ತು ಹರೇ ಕೃಷ್ಣ.
BA ಪರೀಕ್ಷೆಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಅಭಯಚರಣದೇ ಹೆಸರು ಇದ್ದು ಆ ವಿದ್ಯಾರ್ಥಿಗಳೆಲ್ಲ ಪ್ರಶಸ್ತಿ ಪತ್ರವನ್ನು ಪಡೆಯಬೇಕೆಂದು ಸೂಚಿಸಲಾಗಿತ್ತು. ಆದರೆ ಚರ್ಚಸ್ ಕಾಲೇಜಿನಿಂದ ಪ್ರಶಸ್ತಿ ಪತ್ರ ಸ್ವೀಕರಿಸಬಾರದೆಂದು ಅಭಯ ನಿರ್ಧರಿಸಿದ. ಪದವೀಧರನಾಗಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯವಿದ್ದರೂ ಅದು ಬ್ರಿಟಿಷ್ ಬಣ್ಣದಿಂದ ಕೂಡಿದ ಭವಿಷ್ಯವಾಗುತ್ತದೆ. ಗಾಂಧೀಜಿ ಜಯಶಾಲಿಗಳಾದರೆ ಭಾರತವು ಬ್ರಿಟಿಷ್ ಅಧಿಪತ್ಯದಿಂದ ಮುಕ್ತವಾಗುತ್ತದೆ. ಅಭಿನಯ ತೀರ್ಮಾನ ಅಚಲವಾಗಿತ್ತು. ಪ್ರಶಸ್ತಿ ಪ್ರದಾನದ ದಿನ ಅಭಯ ಅದನ್ನು ತಿರಸ್ಕರಿಸಿದ್ದಾನೆಂಬ ವಿಷಯ ಕಾಲೇಜಿನ ಆಡಳಿತ ವರ್ಗಕ್ಕೆ ತಿಳಿಯಿತು. ಈ ರೀತಿಯಾಗಿ ಅಭಯನು ತನ್ನ ಧಿಕ್ಕಾರವನ್ನು ಪ್ರಕಟಗೊಳಿಸಿ ಗಾಂಧೀಜಿಯವರ ಕರೆಗೆ ತಾನು ಹೋಗೊಟ್ಟದ್ದನ್ನು ಸೂಚಿಸಿದ. ಆ ದಿನಗಳಲ್ಲಿ ಗಾಂಧೀಜಿಯವರ ಧಿಕ್ಕಾರದ ಕರೆ ಶೃಂಗಸ್ಥಿತಿಯನ್ನು ಮುಟ್ಟಿತು. ಮೊದಲ ವಿಶ್ವ ಸಮರದ ಸಮಯದಲ್ಲಿ ಭಾರತದ ಮುಕ್ತಿಯ ವಿಷಯದಲ್ಲಿ ಬ್ರಿಟಿಷರ ಸಹಾನುಭೂತಿಯನ್ನು ಉಕ್ಕಿಸುವ ಬಯಕೆಯಿಂದ ಭಾರತವು ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ನಿಷ್ಠೆಯನ್ನು ತೋರಿಸಿತು. ಆದರೆ 1919ರಲ್ಲಿ ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನು ಹತ್ತಿಕ್ಕುವುದಕ್ಕಾಗಿ ಇಂಗ್ಲೆಂಡ್ ಸರ್ಕಾರವು ರೌಲತ್ ಶಾಸನವನ್ನು ಜಾರಿಗೆ ತಂದಿತು. ಈ ಶಾಸನದ ವಿರುದ್ಧವಾಗಿ ಗಾಂಧೀಜಿ ಒಂದು ದಿನ ಅಖಿಲ ಭಾರತ ಹರತಾಳಕ್ಕೆ ಕರೆ ಕೊಟ್ಟರು. ಜನರೆಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಶಾಲೆ ಕಾಲೇಜುಗಳಿಗೆ ಹೋಗದೆ ಮನೆಯಲ್ಲೇ ಉಳಿದರು. ಈ ಹರತಾಳವೇನು ಅಹಿಂಸಾತ್ಮಕ ಪ್ರತಿಭಟನೆಯಾಗಿತ್ತು. ಆದರೆ ಒಂದು ವಾರದಲ್ಲಿ ಅಮೃತಸರದ ಜಲಿಯನ್ ವಾಲಾ ಬಾಗ್ನಲ್ಲಿ ಒಂದು ಶಾಂತಿಯುತ ಸಭೆ ನಡೆಸುತ್ತಿದ್ದ ನಿರಾಯುಧರು, ರಕ್ಷಣಾಹೀನರು ಆಗಿದ್ದ ನೂರಾರು ಜನರನ್ನು ಬ್ರಿಟಿಷ್ ಸೈನಿಕರು ಗುಂಡಿಕ್ಕಿ ಕೊಂದರು. ಆಗ ಭಾರತದ ಬಗೆಗೆ ಬ್ರಿಟಿಷ್ ಸರ್ಕಾರಕ್ಕೆ ಇದ್ದ ಭಾವನೆಗಳ ವಿಷಯದಲ್ಲಿ ಗಾಂಧೀಜಿಯವರಿಗೆ ನಂಬಿಕೆ ಹೋಯಿತು. ಗಾಂಧೀಜಿ ಸಂಪೂರ್ಣ ಅಸಹಕಾರವನ್ನು ಘೋಷಿಸಿದರು. ಬ್ರಿಟಿಷ್ ವಸ್ತುಗಳು, ಶಾಲೆಗಳು, ನ್ಯಾಯಾಲಯಗಳು, ಸೇನಾ ಪದಕಗಳು ಎಲ್ಲವನ್ನೂ ಬಹಿಷ್ಕರಿಸಬೇಕೆಂದು ಕರೆ ಕೊಟ್ಟರು. ಪದವಿ ಪ್ರಶಸ್ತಿಯನ್ನು ಧಿಕ್ಕರಿಸುವುದರ ಮೂಲಕ ಅಭಯನು ಗಾಂಧೀಜಿಯವರ ಸ್ವಾತಂತ್ರ್ಯ ಚಳುವಳಿಗೆ ಬೆಂಬಲಿಸಿದನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತೆ. ಓದ್ಲಾ ಮಾತಾಜಿ? ಆದರೂ ಅವನ ಮನಸ್ಸು ಚಳುವಳಿಯಲ್ಲಿ ಇರಲಿಲ್ಲ. ಹಾಗೆ ನೋಡಿದರೆ ಅವನ ಮನಸ್ಸು ಕಾಲೇಜಿನ ವಿದ್ಯಾಭ್ಯಾಸ, ಪದವಿ ಸಂಪಾದನೆ, ಹೆಂಡತಿ ಯಾವುದರ ಮೇಲೂ ಇರಲಿಲ್ಲ. ಅದೇ ರೀತಿ ಅಭಯನ ಮನಸ್ಸು ಪೂರ್ಣ ಪ್ರಮಾಣದ ರಾಷ್ಟ್ರೀಯವಾದಿಯಾಗುವ ಕಡೆಗೂ ಹರಿದಿರಲಿಲ್ಲ. ಅಭಯನು ಚಳುವಳಿಯ ಹತ್ತಿರ ಬಂದಿದ್ದನಾದರೂ ಅವನಿಗೆ ಅದು ಸಂಪೂರ್ಣವಾಗಿ ನಂಬಿಕೆಯಾಗಿರಲಿಲ್ಲ. ಈಗ ಕಾಲೇಜು ಬಿಟ್ಟು ನಿರುದ್ಯೋಗಿಯಾಗಿ ತನ್ನ ವೃತ್ತಿಪರ ಭವಿಷ್ಯದ ಬಗೆಗೆ, ಶಿಕ್ಷಣ, ಹೆಂಡತಿ ಇವರ ಬಗೆಗೆ ಲಕ್ಷ್ಯವನ್ನೇ ಕೊಡದೆ ಅಭಯನು ಮನೆಯಲ್ಲೇ ಉಳಿದು ತನ್ನ ಗೆಳೆಯನೊಬ್ಬನ ಮದುವೆಯ ಸಂದರ್ಭಕ್ಕೆ ಒಂದು ಕವಿತೆಯನ್ನು ಬರೆಯುವ ಪ್ರಯತ್ನ ಮಾಡಿದ್ದನು. ಶ್ರೀಮದ್ ಭಾಗವತವನ್ನು, ಗಾಂಧೀಜಿಯವರ ಈಚಿನ ಭಾಷಣಗಳನ್ನು ಓದಿಕೊಂಡನು. ಆತನಿಗೆ ತಕ್ಷಣದ ಯಾವ ಯೋಜನೆಗಳು ಇರಲಿಲ್ಲ. ಗೌರಮೋಹನರು ಅಭಯನಿಗಾಗಿ ಯೋಜನೆಗಳನ್ನು ಹಾಕಿದ್ದರು. ಕಾಲೇಜಿನ ಪದವಿಗಳಿಗೆ ಆ ಯೋಜನೆಗಳ ಸಮಗ್ರ ಭಾಗವಾಗಿತ್ತು. ಆದರೆ ಕೃಷ್ಣನ ಯೋಜನೆಗಳೇ ಬೇರೆ. ಪದವಿ ಪ್ರಶಸ್ತಿಗಳನ್ನು ಧಿಕ್ಕರಿಸಿದ್ದು ರಾಜಕೀಯ ಧೋರಣೆಯಿಂದಾಗಿದ್ದುದರಿಂದ ಅದು ಸಾಮಾಜಿಕ ಕಳಂಕವಾಗದೆ ಗೌರವದ ಚಿಹ್ನೆಯಾಗಿತ್ತು. ಆದ್ದರಿಂದ ಈ ಕಾರ್ಯಕ್ಕಾಗಿ ತಂದೆ ಮಗನನ್ನು ದೂಷಿಸಲಿಲ್ಲ. ಆದರೂ ಅಭಯ ಏನಾದರೂ ಉದ್ಯೋಗವನ್ನು ಹಿಡಿಯಬೇಕಾಗಿತ್ತಲ್ಲ. ಗೌರಮೋಹನವರು ತನ್ನ ಗೆಳೆಯ ಕಾರ್ತಿಕ್ ಬೋಸರನ್ನು ಕಂಡು ತಮ್ಮ ಮಗನಿಗೆ ಕೆಲಸ ಕೊಡಿಸುವುದಾಗಿ ಕೇಳಿಕೊಂಡರು. ಡಾಕ್ಟರ್ ಕಾರ್ತಿಕ ಚಂದ್ರರು ಗೌರಮೋಹನರ ಆತ್ಮೀಯ ಗೆಳೆಯರು, ಅಭಯನ ಬಾಲ್ಯದಲ್ಲಿ ಕುಟುಂಬ ವೈದ್ಯರೂ ಆಗಿದ್ದರು. ಅವರು ಪ್ರಸಿದ್ಧ ಶಸ್ತ್ರಚಿಕಿತ್ಸಕರು, ವೈದ್ಯ ವಿಜ್ಞಾನಿಗಳು, ರಾಸಾಯನಿಕ ಕೈಗಾರಿಕೋದ್ಯಮಿಗಳೂ ಆಗಿದ್ದರು. ಕಲ್ಕತ್ತೆಯಲ್ಲಿ ಬೋಸ್ ಪ್ರಯೋಗಾಲಯ ಎಂಬ ಸ್ವಂತ ಉದ್ದಿಮೆ ಹೊಂದಿದ್ದರು. ಔಷಧಿ ಕೈಗಾರಿಕೆಯ ಔಷಧಗಳು, ಸೋಪು ಮತ್ತಿತರ ಉತ್ಪಾದನಾ ಅಲ್ಲಿ ತಯಾರಾಗುತ್ತಿದ್ದವು. ಯುರೋಪಿಯನ್ ಸಂಸ್ಥೆಗಳು ಸರ್ವಮಾನ್ಯವಾಗಿ ಮಾಡಿಕೊಂಡಿದ್ದ ಔಷಧಿ ಸಾಮಗ್ರಿಗಳನ್ನು ತಯಾರಿಸಿದ ಪ್ರಪ್ರಥಮ ಭಾರತೀಯ ಎಂಬ ಅಖಿಲ ಭಾರತ ಮನ್ನಣೆಗೆ ಡಾಕ್ಟರ್ ಬೋಸ್ ಪಾತ್ರರಾಗಿದ್ದರು. ಅಭಯನನ್ನು ತಮ್ಮ ಪ್ರಯೋಗಾಲಯದ
ವಿಭಾಗ ಮ್ಯಾನೇಜರ್ ಆಗಿ ನೇಮಿಸಲು ಅವರು ಒಪ್ಪಿಕೊಂಡರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಮೊದಲ ಮಾತಾಜಿ. ಅಭಯನಿಗೆ ಔಷಧಿ ಕೈಗಾರಿಕೆಯ ಬಗೆಗಾಗಲಿ ಆಡಳಿತ ನಿರ್ವಹಣೆಯ ಬಗೆಗಾಗಲಿ ಏನೂ ತಿಳಿದಿರಲಿಲ್ಲ. ಆದರೆ ಸಂಬಂಧಿಸಿದ ಪುಸ್ತಕಗಳನ್ನು ಅಧ್ಯಯನ ಮಾಡಿ ತಾನೇನು ತಿಳಿಯಬೇಕು ಅದನ್ನು ಕಲಿಯಬಹುದೆಂದು ಆತ್ಮವಿಶ್ವಾಸ ಅವನಲ್ಲಿತ್ತು. ಆದರೆ ಈ ಚಿಕ್ಕವನನ್ನು ಏಕಾಏಕಿ ವಿಭಾಗ ಮುಖ್ಯಸ್ಥನನ್ನಾಗಿ ಮಾಡಿದ್ದು ಹಲವು ಕೆಲಸಗಾರರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಅವರಲ್ಲಿ ಕೆಲವರು ಹಿರಿಯರಾಗಿದ್ದು 40 ವರ್ಷಗಳಿಂದ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದರು. ಅಸಮಾಧಾನದ ಹೊಗೆಯನ್ನು ಮೊದಲು ತಮ್ಮಲ್ಲೇ ಮೇಲಕ್ಕೋಯ್ತು ಮಾತಾಜಿ ಓದ್ತೀನಿ ಕಾರಿಕೊಂಡು ಕೊನೆಗೆ ಡಾಕ್ಟರ್ ಬೋಸರ ಬಳಿಗೂ ಹೋಗಿ ಆಕ್ಷೇಪಿಸಿದರು. ಈ ಕಿರಿಯನನ್ನು ಮುಖ್ಯಸ್ಥನನ್ನಾಗಿರಿಸಿದ್ದು ಏಕೆ? ಡಾಕ್ಟರ್ ಬೋಸರು ಉತ್ತರಿಸಿದರು, ನೋಡಿ, ಆ ಕೆಲಸ ನಿರ್ವಹಿಸಲು ನಾನು ನನ್ನ ಮಗನಂತೆ ಎಂದು ವಿಶ್ವಾಸವಿಡಬಲ್ಲ ಒಬ್ಬರು ಬೇಕಾಗಿತ್ತು. ಅವನು 40,000 ರೂಪಾಯಿಗಳವರೆಗೆ ಚೆಕ್ಕಿಗೆ ಸಹಿ ಹಾಕುತ್ತಿದ್ದಾನೆ. ಆ ವಿಭಾಗದ ನನ್ನ ಲೆಕ್ಕ ನಿರ್ವಹಣೆಯ ಸ್ವಂತ ಕಾರ್ಯವನ್ನು ಅವರಿಗೆ ಮಾತ್ರ ವಹಿಸಿಕೊಡಲು ಸಾಧ್ಯ. ಅವನ ತಂದೆ ಹಾಗೂ ನಾನು ಪರಮ ಸ್ನೇಹಿತರು. ಈ ಕಿರಿಯ ವಾಸ್ತವವಾಗಿ ನನ್ನ ಮಗನಷ್ಟೇ ಪರಿಚಿತನಾದವನು. ತನ್ನ ಕೈಲಾದಷ್ಟು ಉತ್ತಮ ಕಾರ್ಯ ಮಾಡಿದ್ದೇನೆ ಎಂದು ಗೌರವ ಮೋಹನರು ಭಾವಿಸಿದರು. ತಾವು ಹೇಳಿಕೊಟ್ಟ ಶುದ್ಧ ವೈಷ್ಣವ ತತ್ವಗಳು ಮಗನಲ್ಲಿ ಉಳಿಯಲಿ, ಬದುಕಿನುದ್ದಕ್ಕೂ ಮಾರ್ಗದರ್ಶನ ನೀಡಲಿ ಎಂಬುದೇ ಅವರ ಪ್ರಾರ್ಥನೆಯಾಗಿತ್ತು. ಗಾಂಧೀಜಿಯ ಮತ್ತು ಸ್ವರಾಜ್ಯದ ಕರೆಗಳು ಅಭಯನ ಕಾಲೇಜಿನ ಬದುಕನ್ನು ಕಂಗೆಡಿಸಿದ್ದು ನಿಜ. ಅಭಯ ಇನ್ನು ರಾಷ್ಟ್ರೀಯತೆ ಗುಂಗಿನಲ್ಲೇ ಇದ್ದುದು ನಿಜ. ಆದರೂ ಅವನ ರಾಜಕೀಯ ಗುರಿ ಧಾರ್ಮಿಕ ದರ್ಶನದಷ್ಟು ಪ್ರಬಲವಾಗಿರಲಿಲ್ಲ. ಇದು ತಂದೆಗೆ ಸಮಾಧಾನದ ವಿಷಯವಾಗಿತ್ತು. ಮದುವೆಯ ಏರ್ಪಾಟು ಅಭಯನಿಗೆ ತೃಪ್ತಿ ತರಲಿಲ್ಲ ಎಂಬ ಸಂಗತಿ ತಂದೆಗೆ ಗೊತ್ತಿತ್ತು. ಆದರೆ ಪತ್ನಿ ಮತ್ತು ಕೌಟುಂಬಿಕ ವ್ಯವಹಾರಗಳಲ್ಲಿ ಅನಾಸಕ್ತನಾಗುವುದು ಧಾರ್ಮಿಕ ವಿಕಾಸಕ್ಕೆ ಒಳ್ಳೆಯದು ಎಂಬ ತಮ್ಮ ವಿವರಣೆಯನ್ನು ಅಭಯನು ಒಪ್ಪಿಕೊಂಡಿದ್ದ. ಅಲ್ಲದೆ ಅಭಯನು ಪ್ರಾಪಂಚಿಕ ವಿಷಯಗಳಲ್ಲಿ ಸಹಜವಾಗಿ ಅನಾಸಕ್ತಿಯನ್ನು ತೋರಿಸುವ ಪ್ರವೃತ್ತಿಯವನಾಗಿದ್ದ. ಆದ್ದರಿಂದ ಉದ್ಯೋಗವು ಕೃಷ್ಣ ಭಕ್ತಿಗೆ ಅಧೀನವಾಗಿರಬೇಕೆಂದು ಸದಾ ನಂಬಿಕೊಂಡಿದ್ದ ತಂದೆಗೆ ಅಸಮಾಧಾನವಾಗಲಿಲ್ಲ. ತಂದೆ ಇದನ್ನು ನಿರೀಕ್ಷಿಸಿಯೇ ಇದ್ದರು. ಈಗ ಅಭಯನಿಗೆ ಒಂದು ಭರವಸೆಯ ಉದ್ಯೋಗ ದೊರಕಿತ್ತು. ದಾಂಪತ್ಯ ಜೀವನದಲ್ಲೂ ತಕ್ಕ ಮಟ್ಟಿಗೆ ಹೊಂದಿಕೊಂಡು ಹೋಗುತ್ತಿದ್ದ ಗೌರಿ ಮೋಹನರು ತಮ್ಮ ಕೈಲಾದಷ್ಟು ಮಾಡಿದ್ದರು. ಅಂತಿಮ ಫಲಿತಾಂಶವನ್ನು ಅವರು ಕೃಷ್ಣನಿಗೆ ಬಿಟ್ಟಿದ್ದರು. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಓದಿ. ಕಾಂಗ್ರೆಸ್ ಪಕ್ಷದ ನೇತಾರನಾಗಿ ರೂಪುಗೊಂಡ ಶಕ್ತಿಯ ಬೆಂಬಲದಿಂದ ಗಾಂಧೀಜಿಯವರು ಭಾರತದ ವಸ್ತ್ರೋದ್ಯಮದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಶೋಷಕ ಪ್ರವೃತ್ತಿಯನ್ನು ಬಹಿರಂಗವಾಗಿ ಖಂಡಿಸಿದರು. ಇಂಗ್ಲೆಂಡು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕಚ್ಚಾ ಹತ್ತಿಯನ್ನು ಕೊಳ್ಳುತ್ತಿತ್ತು. ಇಂಗ್ಲೆಂಡಿನ ಲಾಂಕಾಶೈರಿನ ಗಿರಣಿಗಳಲ್ಲಿ ಅದನ್ನು ಬಟ್ಟೆಯನ್ನಾಗಿ ಪರಿವರ್ತಿಸಿ ಏಕಸ್ವಾಮ್ಯದ ವಸ್ತುವನ್ನು ಭಾರತದ ಲಕ್ಷಾಂತರ ಜನರಿಗೆ ತುಂಬಾ ಹೆಚ್ಚಿನ ಬೆಲೆಯಲ್ಲಿ ಮಾರುತ್ತಿತ್ತು. ಸರಳವಾದ ಚರಕ ಮತ್ತು ಕೈಮಗ್ಗಗಳನ್ನು ಬಳಸಿ ಭಾರತವು ತನ್ನ ವಸ್ತುಗಳನ್ನು ತಾನೇ ತಯಾರಿಸಿಕೊಳ್ಳುವ ಉದ್ಯಮವನ್ನು ಪುನರಾರಂಭಿಸಬೇಕೆಂದು ಅವರು ಪ್ರಚಾರ ಮಾಡಿದರು. ಹೀಗೆ ಮಾಡುವುದರ ಮೂಲಕ ಬ್ರಿಟಿಷರ ವಸ್ತ್ರಗಳನ್ನು ಸಂಪೂರ್ಣವಾಗಿ ಬಹಿಷ್ಕರಿಸುವುದು ಮತ್ತು ಭಾರತದ ಮೇಲೆ ಬ್ರಿಟಿಷರು ಅಧಿಕಾರ ಚಲಾಯಿಸಲು ನೆರವಾಗುವ ಆರ್ಥಿಕ ನೆಲೆಯನ್ನು ತುಂಡರಿಸುವುದು ಅವರ ಉದ್ದೇಶವಾಗಿತ್ತು. ಗಾಂಧೀಜಿ ದೇಶದ ಉದ್ದಗಲಕ್ಕೂ ರೈಲಿನಲ್ಲಿ ಸುತ್ತಾಡಿದರು. ಎಲ್ಲ ಬಗೆಯ ವಿದೇಶಿ ವಸ್ತ್ರಗಳನ್ನು ತಿರಸ್ಕರಿಸಬೇಕೆಂದು, ಭಾರತದ ಸ್ವಂತ ಗೃಹ ಕೈಗಾರಿಕೆಯಲ್ಲಿ ತಯಾರಿಸಲಾದ ಸರಳವಾದ ಒರಟು ಖಾದಿ ಬಟ್ಟೆಯನ್ನೇ ಧರಿಸಬೇಕೆಂದು ಮೇಲಿಂದ ಮೇಲೆ ತಮ್ಮ ದೇಶ ಬಾಂಧವರಲ್ಲಿ ಮನವಿ ಮಾಡಿಕೊಂಡರು. ಬ್ರಿಟಿಷರ ಆಕ್ರಮಣಕ್ಕೆ ಮುನ್ನ ಭಾರತ ತನ್ನ ಬಟ್ಟೆಯನ್ನೇ ನೂತು ವಸ್ತ್ರವನ್ನು ಸಿದ್ಧಪಡಿಸುತ್ತಿರಲಿಲ್ಲವೇ? ನಮ್ಮ ಗೃಹ ಕೈಗಾರಿಕೆಗಳನ್ನು ನಾಶ ಮಾಡುವುದರ ಮೂಲಕ ಬ್ರಿಟಿಷರು ಭಾರತೀಯ ಜನಸಮುದಾಯವನ್ನು ನಿರ್ಜೀವತೆಯ ಅರೆಹೊಟ್ಟೆಯ ಸ್ಥಿತಿಗೆ ತಳ್ಳುತ್ತಿದ್ದಾರೆಂದು ಗಾಂಧೀಜಿ ಆಕ್ಷೇಪ ಎತ್ತಿದರು. ಇತರರಿಗೆ ಮಾದರಿಯಾಗಲು ಗಾಂಧೀಜಿ ಒಂದು ಹಳೆಯ ಚರಕದಲ್ಲಿ ತಾವೇ ದಿನವೂ ನೂಲಲಾರಂಭಿಸಿದರು. ಸರಳವಾದ ಹೊರಟು ಖಾದಿ ಪಂಚೆ ಶಾಲುಗಳನ್ನು ಧರಿಸಿದರು.
ಸಭೆ ಸಮಾರಂಭಗಳನ್ನು ಏರ್ಪಡಿಸಿ ವಿದೇಶದಿಂದ ಆಮದಾದ ವಸ್ತುಗಳನ್ನು ತಿರಸ್ಕರಿಸಲು ಜನ ತಾವಾಗಿ ಮುಂದೆ ಬರಬೇಕೆಂದು ಕರೆಯಿಟ್ಟರು. ಸಭೆ ನಡೆಯುವ ಜಾಗದಲ್ಲೇ ಜನ ರಾಶಿಯಾಗಿ ವಿದೇಶಿ ವಸ್ತ್ರಗಳನ್ನು ಎಸೆಯುತ್ತಿದ್ದರು. ಗಾಂಧೀಜಿ ಅವಕ್ಕೆ ಬೆಂಕಿ ಹಚ್ಚುತ್ತಿದ್ದರು. ಖಾದಿ ಬಟ್ಟೆ ಬಹಳ ದಪ್ಪ, ಅಡುಗೆ ಮಾಡುವಾಗ ಧರಿಸಲು ಕಷ್ಟವಾಗುತ್ತದೆ ಎಂದು ಗಾಂಧೀಜಿಯವರ ಹೆಂಡತಿಯೇ ಆಕ್ಷೇಪಿಸಿದರು. ಕೊನೆಯ ಪಕ್ಷ ಅಡುಗೆ ಮಾಡುವ ಸಮಯದಲ್ಲಾದರೂ ಹಗುರವಾದ ಬ್ರಿಟಿಷ್ ವಸ್ತ್ರವನ್ನು ಧರಿಸಬಹುದೇ ಎಂದು ಆಕೆ ಗಂಡನನ್ನು ಕೇಳಿದರು. ಹೌದು, ಮಿಲ್ಲು ಬಟ್ಟೆಯನ್ನುಟ್ಟೇ ಅಡುಗೆ ಮಾಡಲು ನಿನಗೆ ಸ್ವಾತಂತ್ರ್ಯವಿದೆ, ಆದರೆ ಹಾಗೆ ಮಾಡಿಟ್ಟ ಅಡುಗೆಯನ್ನು ತಿನ್ನುವುದಿಲ್ಲ ಎಂಬ ಅಂತಹದೇ ಸ್ವಾತಂತ್ರ್ಯವನ್ನು ಚಲಾಯಿಸಲು ನನಗೂ ಹಕ್ಕಿದೆ ಎಂದು ಗಾಂಧಿ ಆಕೆಗೆ ಹೇಳಿದರು. ಗೃಹ ಕೈಗಾರಿಕೆ ಯೋಜನೆ ಅಭಯನ ಮೇಲೆ ಪರಿಣಾಮ ಬೀರಿತು. ಬ್ರಿಟಿಷರು ತಂದಿದ್ದ ಆಧುನಿಕ ಕೈಗಾರಿಕಾ ಪ್ರಗತಿಯ ಬಗೆಗೆ ಅವನಿಗೆ ವಿಶೇಷ ಮೋಹವೇನೂ ಇರಲಿಲ್ಲ. ಗಾಂಧೀಜಿಯವರು ಒತ್ತಿ ಕೇಳುತ್ತಿದ್ದಂತೆ ಭಾರತದ ಲಕ್ಷಾಂತರ ಕೋಟ್ಯಂತರ ಜನರಿಗೆ ಸರಳ ಜೀವನ ಎಂಬುದು ದೀರ್ಘಾವಧಿ ರಾಷ್ಟ್ರೀಯ ಅರ್ಥವ್ಯವಸ್ಥೆಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದಾಗಿತ್ತು. ಅಷ್ಟೇ ಅಲ್ಲದೆ ಅಭಯನ ದೃಷ್ಟಿಯಲ್ಲಿ ಅದು ಭಾರತದ ಧಾರ್ಮಿಕ ಸಂಸ್ಕೃತಿಗೆ ತುಂಬಾ ಹೊಂದಿಕೊಳ್ಳುವ ಜೀವನದ ಹಾದಿಯೂ ಆಗಿತ್ತು. ಅಭಯ ತನ್ನ ಯಂತ್ರಸಿದ್ಧವಾದ ಎಲ್ಲ ವಸ್ತ್ರಗಳನ್ನು ಸಾರಿ ಖಾದಿ ತೊಡಲು ಆರಂಭಿಸಿದ. ಆಗ ಅಭಯನು ತಂದಿಸಿದ ಬ್ರಿಟನ್ನಿನ ಮತ್ತು ಭಾರತದ ಜನರಿಗೆ ಅವನ ಬಟ್ಟೆಯೇ ಗುರುತು ಹೇಳುತ್ತಿತ್ತು. ಅಭಯ ಕ್ರಾಂತಿಯ ಬಗೆಗೆ ಸಹಾನುಭೂತಿಯುಳ್ಳ ರಾಷ್ಟ್ರೀಯವಾದಿಯಾಗಿದ್ದ. 1920ರ ಆರಂಭದಲ್ಲಿ ಭಾರತದಲ್ಲಿ ಖಾದಿ ತೊಡುವುದೆಂದರೆ ಬರೀ ವಸ್ತ್ರದ ಗೀಳಾಗಿರಲಿಲ್ಲ, ಅದೊಂದು ರಾಜಕೀಯ ಹೇಳಿಕೆಯಾಗಿತ್ತು. ಅವನು ಗಾಂಧಿವಾದಿ ಎಂಬುದನ್ನು ಸೂಚಿಸುತ್ತಿತ್ತು. ಧನ್ಯವಾದಗಳು. ಓದ್ಲಾ ಮಾತಾಜೆ? ಮುಗೀತು. ನಾನು ಓದ್ಲಾ? ಈ ಅಧ್ಯಾಯ ಮುಗೀತು ಮಾತಾಜಿ. ಹರೇ ಹರೇ ಕೃಷ್ಣ. ಅಧ್ಯಾಯ ಏನ್ ಮುಗೀತು. ಮಾತಾಜೆ? ಈ ಅಧ್ಯಾಯ ಮುಗೀತು. ಹ್ಮ್. ಟೈಮ್ ಇದ್ರೆ ನೆಕ್ಸ್ಟ್ ಅಧ್ಯಾಯಕ್ಕೆ ಹೋಗೋಣ. ನೆಕ್ಸ್ಟ್ ಅಧ್ಯಾಯ ಚೆನ್ನಾಗಿದೆ. ಇಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಇಲ್ಲಿ ಅವರು 3ನೇ ವರ್ಷಕ್ಕೆ ಕಾಲೇಜಿಗೆ ಬರ್ತಾರೆ. ಇಲ್ಲಿ 3ನೇ ವರ್ಷದಲ್ಲಿ ಕಾಲೇಜ್ ವಿದ್ಯಾರ್ಥಿ ಆಗಿರ್ತಾರೆ. ಆದಾಯ ಇರುವುದಿಲ್ಲ, ಮದುವೆ ಆಗಿರ್ತದೆ, ಆದಾಯ ಏನು ಇರುವುದಿಲ್ಲ. ಆ ಕಾಲದಲ್ಲಿ ವಿದ್ಯಾರ್ಥಿಗಳು ಮದುವೆ ಆಗೋದು ತುಂಬಾ ಸಾಮಾನ್ಯವಾದ ಸಂಗತಿಯಾಗಿತ್ತು. ಯಾಕಂದ್ರೆ ಅವರಿಗೆ ಆರ್ಥಿಕ ಜವಾಬ್ದಾರಿ ಏನು ಇರ್ತಿರ್ಲಿಲ್ಲ ಅಭಯನಿಗೆ. ಯಾಕಂದ್ರೆ ತಂದೆ ಎಲ್ಲ ನೋಡ್ಕೊಳ್ತಾ ಇದ್ರು. ಆದ್ರಿಂದ ಮತ್ತೆ ಆ ಹುಡುಗಿ ಕೂಡ ಅವ್ರಿಗೆ ಇಷ್ಟವಾಗಿರ್ಲಿಲ್ಲ. ಅವ್ರು ಏನ್ ಮಾಡ್ತಾರೆ, ಬೇರೆ ಒಂದು ಹುಡುಗಿ ನೋಡ್ಬೇಕು ಅಂತ ಅಲ್ಲಿ ಹೋಗ್ತಾರೆ. ಆ ಹುಡುಗಿಯ ತಂದೆ ತಾಯಿ ಹತ್ರ ಎಲ್ಲ ಮಾತಾಡಿ ಬಂದಿರ್ತಾರೆ. ಇದು ಪ್ರಭುಪಾದರ ತಂದೆಗೆ ಗೊತ್ತಾಗ್ತದೆ, ಅಭಯನ ತಂದೆಗೆ ಗೊತ್ತಾಗ್ತದೆ. ಅವ್ರು ಏನ್ ಮಾಡ್ತಾರೆ, ಇದು ಸರಿಯಲ್ಲ, ಈಗ ಇನ್ನೊಂದು ಮದುವೆ ಆಗೋದು ಸರಿಯಲ್ಲ, ನೀವು ಆ ಹುಡುಗಿ ಜೊತೆ ಜೀವನ ಮಾಡುವಂತ ಅವರು ಸಮಾಧಾನ ಮಾಡ್ತಾರೆ ಅವನನ್ನು. ಸಾಂಸಾರಿಕ ಜವಾಬ್ದಾರಿಗಳಲ್ಲಿ ಇನ್ನೂ ಸಮಯವಿತ್ತು. ಎಲ್ಲದಕ್ಕೂ ಮೊದಲು ಅಭಯ ಕಾಲೇಜಿನ ಶಿಕ್ಷಣವನ್ನು ಮುಗಿಸಬೇಕಾಗಿದೆ. ಸ್ಕಾಟಿಷ್ ಚರ್ಚ್ನ ಕಾಲೇಜಿನಲ್ಲಿ 4ನೇ ವರ್ಷದಲ್ಲಿದ್ದಾಗ ಪದವಿಯನ್ನು ಒಪ್ಪಿಕೊಳ್ಳುವುದರ ಬಗೆಗೆ ಅಭಯ ಹಿಂದೆಗೆ ಆರಂಭಿಸಿದ. ಅಲ್ಲಿ ಅವನಿಗೆ ಡಿಗ್ರಿ ಎಲ್ಲ ಬೇಕಾಗಿ ಅಂತ ಇರ್ಲಿಲ್ಲ. ಯಾಕಂದ್ರೆ ಈ ರಾಜಕೀಯದ್ದು ಇವ್ರು ಬಂದಿರ್ತಾರೆ, ಸುಭಾಷ್ ಚಂದ್ರ ಬೋಸ್ ಅವರ ಮಾತುಗಳನ್ನು, ಗಾಂಧೀಜಿಯವರ ಮಾತುಗಳನ್ನೆಲ್ಲ ಕೇಳಿರ್ತಾರೆ ಅವರು. ಆಗ ಅವರಿಗೆ ಕೂಡ ಹಿಂದೆಗಿಬೇಕು ಅಂತ ಮನಸ್ಸಾಗ್ತದೆ. ಆದ್ರೆ ರಾಷ್ಟ್ರೀಯ ಹೋರಾಟದ ಬಗೆಗೆ ಸಹಾನುಭೂತಿ ಇದ್ದುದರಿಂದ ಬ್ರಿಟಿಷ್ ಸಂಸ್ಥೆಗಳಿಗೆ ಬದಲಾಗಿ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಳೀಯ ಸರ್ಕಾರಗಳು ಇರಬೇಕೆಂದು ಭಾವಿಸ್ತಾರೆ. ಆದ್ರೆ ಅಲ್ಲಿ ಅಂತ ಸ್ಕೂಲ್ಗಳು ಇರುವುದಿಲ್ಲ. ಅವರು ಬಿಟ್ಟು ಬಂದ್ರೆ ಬೇರೆ ಶಾಲೆಗಳಿಲ್ಲ, ಭಾರತೀಯ ಸ್ಕೂಲ್ಗಳು. ಅದಕ್ಕೋಸ್ಕರ ಅವ್ರು ಬಿಡುದಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಕಂಟಿನ್ಯೂ ಮಾಡಿ ಅಲ್ಲಿ ಇಷ್ಟಾದ್ರೂ ಗಾಂಧೀಜಿ ಶಾಲಾ ಕಾಲೇಜುಗಳನ್ನು ಬಿಟ್ಟು ಬರುವಂತೆ ಹೇಳ್ತಾರೆ. ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಅವ್ರು ಬಿಡುದಿಲ್ಲ, ಕಾಲೇಜನ್ನು ಮುಂದುವರಿಸ್ತಾರೆ. ಆಮೇಲೆ ಅಲ್ಲಿ ಭಾರತೀಯರೆಲ್ಲ ನಾವು ಬಿಟ್ಟು ಬರದಿದ್ರೆ ಅವರ ಬೊಂಬೆ ಆಗ್ಬೇಕು, ಕೈಗೊಂಬೆಗಳಾಗ್ತೇವೆ ನಾವು, ಅವ್ರು ಹೇಳಿದಾಗೆ ಕೇಳ್ಬೇಕು ಅಂತ ಗಾಂಧೀಜಿ ಹೇಳ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಕಾಲೇಜಿನ ಪದವಿ ಎಂದರೆ ಒಬ್ಬನ ಜೀವನ ನಿರ್ವಹಣೆಯ ಮೂಲ ಸ್ತಂಭ ಆಗಿರ್ತದೆ. ಅಂದ್ರೆ ಅವರಿಗೆ ಪದವಿ ಪಡೆದ್ರೆ ಅಲ್ಲಿ ಒಂದು ಕೆಲಸ ಸಿಗ್ತದೆ ಅಲ್ವಾ, ಆಗ ಒಂದು ಜೀವನಕ್ಕೆ ದಾರಿ ಆಗ್ತದೆ. ಅದು ಯೋಚನೆ ಮಾಡಿ ಅವ್ರು ಏನ್ ಮಾಡ್ತಾರೆ, ಎಚ್ಚರಿಕೆಯಿಂದ ಕೆಲಸವನ್ನು ಬಿಡುದಿಲ್ಲ, ಕ್ರಾಂತಿಕಾರಿಗೂ ಹೋಗುದಿಲ್ಲ, ಕಾಲೇಜನ್ನು ಮುಂದುವರಿಸ್ತಾರೆ. ಆದ್ರೆ ಅವರಿಗೆ ಆಸೆ ಇರ್ತದೆ ಬಿಡಬೇಕು ಅಂತ, ಅವ್ರು ಬಿಡುದಿಲ್ಲ. ಅಭಯ ಮುಂದೆ ವಿಷಾದಿಸುವಂತದ್ದೇನು ಮಾಡಬಾರದು ಎಂದು ತಂದೆಯ ಅಪೇಕ್ಷೆ. ಅಂದ್ರೆ ತಂದೆಗೆ ಅವನು ಬಿಡಬಾರ್ದು, ರಾಜಕೀಯಕ್ಕೆ ಹೋಗ್ಬಾರ್ದು ಹಾಗೇನ್ ಇರ್ಲಿಲ್ಲ ಅವ್ರಿಗೆ. ಆದ್ರೆ ಮಗ ಒಳ್ಳೆಯ ಇದ್ರಲ್ಲಿ ಇರುವುದು ಅವರಿಗೆ ಗೊತ್ತಿರ್ತದೆ. ಅವ್ರೇನ್ ಮಾಡ್ತಾರೆ, ಅವನ ಏಳಿಗೆಗೆ ಬೇಕಾದ ಎಲ್ಲ ಯೋಜನೆಗಳನ್ನೆಲ್ಲ ಹಾಕಿ ಕೊಡ್ತಾರೆ ಅವನಿಗೆ. ಅವನಿಗೀಗ 23 ವರ್ಷ ಆಗಿರ್ತದೆ. ಅವನು ತೀರ್ಮಾನ ತಗೊಳ್ಳುವಂತ ವಯಸ್ಸಿಗೆ ಬಂದಿರ್ತಾನೆ. ಅವನು ಬಿಡ್ಬೇಕು ಕಾಲೇಜು ಬೇಡುವ ಅನ್ನೋದು ಅವನ ಇಷ್ಟ.
ಅವನೇನ್ ಬೇಕಾದ್ರೂ ತೀರ್ಮಾನ ತಕೊಳ್ಳಿ ಅಂತ ತಂದೆ ಸುಮ್ಮನೆ ಇರ್ತಾರೆ. ಅವರಿಗೆ ಅವನ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರ್ತದೆ. ಅಂದ್ರೆ 70ನೇ ವಯಸ್ಸಿನಲ್ಲಿ ಅವರು ಮಹಾಧರ್ಮ ಬೋಧಕನಾಗ್ತಾನೆ ಅಂತ ಹೇಳಿರ್ತಾರಲ್ಲ, ಆ ವಯಸ್ಸಿನವರೆಗೆ ನಾನು ಬದುಕುದಿಲ್ಲ, ಏನಾದ್ರೂ ಒಂದು ದಾರಿ ಮಾಡಿ ಕೊಡ್ಬೇಕು, ಇವನಿಗೆ ಜಾಬ್ ಕೆಲಸ ಏನಾದ್ರೂ ಮಾಡಿ ಕೊಡ್ಬೇಕು ಅಂತ ಅವರಲ್ಲಿ ಇದಿರ್ತದೆ. ಆಮೇಲೆ ಅಭಯನನ್ನು ಆ ದಿಕ್ಕಿನತ್ತ ನಡೆಸ ಬಯಸ್ತಾರೆ ಅವ್ರು. ಅದರಂತೆ ಎಲ್ಲ ಯೋಜನೆಗಳನ್ನು ರೂಪಿಸ್ತಾರೆ. ಎಲ್ಲಾ ಯೋಜನೆಗಳನ್ನೆಲ್ಲ ಹಾಕಿ ಕಾಲೇಜಿಗೆಲ್ಲ ಹಾಕಿರುವುದು ಅದಕ್ಕೆ ಅವರು ಒಳ್ಳೆ ದಾರಿಗೆ ಹೋಗ್ಲಿ, ಒಳ್ಳೆ ಕೆಲಸ ಸಿಗ್ಲಿ, ಆಮೇಲೆ ಆಧ್ಯಾತ್ಮಿಕದ ಕಡೆಗೆ ಕೂಡ ಹೋಗ್ಲಿ ಅನ್ನುವ ಉದ್ದೇಶದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳನ್ನೆಲ್ಲ ಅವರು ಅವನಿಗೆ ಕಲಿಸಿರ್ತಾರೆ. ಆದ್ರೆ ದೇವೋತ್ತಮ ಕೃಷ್ಣ ಏನು ಮಾಡ್ತಾನೋ ಊಹಿಸೋಕೆ ಸಾಧ್ಯ ಇಲ್ಲ. ಅಂದ್ರೆ ಭಗವಂತನ ಇಚ್ಛೆ ಬೇರೆನೆ ಇರ್ತದೆ ಅಲ್ವಾ. ಅವರು ರಾಷ್ಟ್ರೀಯತೆ ಮೀರಿರ್ತಾರೆ ಭಗವಂತ. ಆಮೇಲೆ ಜ್ಯೋತಿಷಿ ಸೂತ್ರಗಳನ್ನು ಸಹ ಮೀರಿರ್ತಾರೆ, ಅದನ್ನು ಸಹ ಅಡಿಮೇಲ್ ಮಾಡ್ಬೇಕು ಭಗವಂತನಿಗೆ. ಮತ್ತೆ ಇವರೊಬ್ರು ಬಟ್ಟೆ ವ್ಯಾಪಾರಿ, ಅವರಿಗೆ ಒಂದು ಆಸೆ ಇರ್ತದೆ, ರಾಧಾರಾಣಿ ಭಕ್ತನಾಗ್ಬೇಕು, ಬೋಧಕನಾಗ್ಬೇಕು ಅಂತ ಆಸೆ ಇರ್ತದೆ ತಂದೆಗೆ. ಅದನ್ನು ಸಹ ಭಗವಂತ ಮೀರಿರ್ತಾನೆ. ಭಗವಂತನ ಇಚ್ಛೆ ಹೇಗೆ ಹೇಳುವಂತಹದ್ದು ಅದು ಗೊತ್ತಾಗುದಿಲ್ಲ ಅಂತ ಅವರ ತಂದೆ ಹೇಳ್ತಾರೆ. ಅಭಯನು ತನ್ನ ಸ್ವಂತ ಬಯಕೆಯಂತೆ ನಡೆದುಕೊಳ್ಳಲು ಗೌರಮೋಹನರು ಬಿಟ್ಟಿದ್ದರು. ಹೇಗೆ ಬೇಕಾದ್ರೆ ಇರ್ಲಿ, ರಾಜಕೀಯಕ್ಕೆ ಬೇಕಾದ್ರೆ ಬರಲಿ, ಏನಾದ್ರೂ ಮಾಡ್ಲಿ, ಅವನ ಇಚ್ಛೆಯಂತೆ ಇರ್ಲಿ ಅಂತ ಹೇಳ್ಕೊಂಡು, ಆದ್ರೆ ಅವನಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ, ಒಳ್ಳೆಯ ದಾರಿಯಲ್ಲಿ ಹೋಗ್ಲಿಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಕಾಲೇಜು ಬಿಡಬೇಕೆಂಬ ಮಗನ ತೀರ್ಮಾನಕ್ಕೆ ಅಡ್ಡು ಬರುದಿಲ್ಲ ಅವರು. ಏನೇ ಆಗ್ಲಿ ಮಗನಿಗೆ ಒಳ್ಳೆ ಉದ್ಯೋಗವನ್ನು ಒಂದು ತೆಗೆಸಿಕೊಡ್ಬೇಕು ಅನ್ನುವ ಅವರು ಪ್ರಯತ್ನ ಮಾಡ್ತಾರೆ. 1920ರಲ್ಲಿ ಅಭಯನಿಗೆ ಏನಾಗ್ತದೆ, ಅಲ್ಲಿ BA ಮುಗಿದು ಅವನಿಗೆ ಅಲ್ಲಿ ಪದವಿ ಇದು ಬಂದಿರ್ತದೆ, ಸರ್ಟಿಫಿಕೇಟ್. ಅದನ್ನ ತರ್ಲಿಕ್ಕೆ ಹೋಗುದಿಲ್ಲ ಅವ್ರು. ಏನ್ ಮಾಡ್ತಾರೆ, ರಜೆ ಮುಗಿದ ಕೂಡಲೇ ತುಂಬಾ ಕಾಲದಿಂದ ಹೋಗ್ಬೇಕು ಅಂತ ಚಿಕ್ಕ ವಯಸ್ಸಿನಲ್ಲಿ ಯೋಚನೆ ಮಾಡಿದ ಇಲ್ಲಿಗೆ, ಇಲ್ಲಿ ಜಗನ್ನಾಥಪುರಿ ಅಲ್ಲಿ ಮತ್ತೆ ವೃಂದಾವನಕ್ಕೆ ಹೋಗುವ ಆಸೆ ಇತ್ತು, ಅಲ್ಲಿಗೆ ಹೋಗ್ತಾರೆ ಅವರು. ಬಾಲ್ಯದಲ್ಲಿ ಇಚ್ಛೆ ಪಟ್ಟಂತಹ ಸ್ಥಳಕ್ಕೆ ಹೋಗ್ತಾರೆ. ಹೆಚ್ಚು ಹಣ ಇರುವುದಿಲ್ಲ, 4-5 ರೂಪಾಯಿ ಇರ್ತದೆ, ಅಲ್ಲಿ ಪ್ರಯಾಣ ಮಾಡ್ತಾರೆ. ಆಮೇಲೆ ಸಾವಿರಾರು ವರ್ಷಗಳಿಂದ ರಥಯಾತ್ರೆ ನಡೀತಾ ಇತ್ತು. ಆ ಬೀದಿಯಲ್ಲೆಲ್ಲ ನಡೆದಾಡ್ತಾ ಇರ್ತಾರೆ. ಆ ಬೀದಿಯಲ್ಲಿ ನಡೆಯುವಾಗ ಅಲ್ಲಿ ಮಾರುಕಟ್ಟೆಯಲ್ಲೆಲ್ಲ ಇರುವಂತಹ ಮೂರ್ತಿಗಳು, ಜಗನ್ನಾಥನ ಮೂರ್ತಿಗಳನ್ನೆಲ್ಲ ಕೆತ್ತಿ ಮಾರ್ತಾ ಇರ್ತಾರೆ. ಪ್ರಸಾದವನ್ನು ಸಹ ಅಲ್ಲಿ ತಕೊಳ್ತಾ ಇರ್ತಾರೆ. ಯಾತ್ರೆ ಏನ್ ಇರುವುದಿಲ್ಲ, ಆದ್ರೂ ಸಹ ಜನರೆಲ್ಲ ಅದನ್ನು ತಕೊಳ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಒಂದು ಮೂರ್ತಿ ಇರ್ತದೆ, ಜಗನ್ನಾಥ, ಬಲರಾಮ, ಸುಭದ್ರೆಯ ಪೂಜೆಯ ಸಮಯದಲ್ಲಿ ಈ ವಿಗ್ರಹಗಳ ಮುಂದೆ 56 ಬಗೆಯ ಅನ್ನ ಅಂದ್ರೆ ಚಪ್ಪನ್ನ ಭೋಗ ಅಲ್ಲಿ ಭಗವಂತನಿಗೆ ಅರ್ಪಿಸ್ತಾರೆ ಪ್ರತಿ ದಿವಸ. ಅದು ಅವ್ರು ನೋಡ್ತಾರೆ. ತರಕಾರಿ, ಅನ್ನ, ಭಾರಿ ಪ್ರಮಾಣದ ನೈವೇದ್ಯವನ್ನು ಅರ್ಪಿಸಿರುವುದನ್ನು ಅವರು ಕಾಣ್ತಾರೆ. ಅಲ್ಲಿ ಅಭಯ ದೇವಾಲಯಕ್ಕೆ ಬಂದ ಮೂರ್ತಿಗಳನ್ನು ದರ್ಶಿಸಿದ ಅಲ್ಲಿ ಒಂದು ಸೈಡ್ ಅಲ್ಲಿ ಒಂದು ವೇದಿಕೆಯ ಮೇಲೆ ಒಂದು ಮೂರ್ತಿ ಇರ್ತದೆ. ಆ ಮೂರ್ತಿ ಒಂದೇ ಮೂರ್ತಿ, ಆ ಮೂರ್ತಿಗೆ 6 ಕೈಗಳಿವೆ. ಅದರಲ್ಲಿ ಒಂದ್ ಕಡೆ ಕೃಷ್ಣ, ಒಂದ್ ಕಡೆ ರಾಮ ಕಾಣ್ತಾನೆ, ಇನ್ನೊಂದು ಕಡೆ ಚೈತನ್ಯ ಮಹಾಪ್ರಭುಗಳು ಕಾಣ್ತಾರಂತೆ ಸನ್ಯಾಸಿ ರೂಪದಲ್ಲಿ. ಆ 6 ತೋಳಿನ ಚೈತನ್ಯ ಮಹಾಪ್ರಭುವಿನ ಮೂರ್ತಿ ಒಂದು ಅವ್ರು ಕಾಣ್ತಾರೆ ಅಲ್ಲಿ. ಪುರಿಯ ಚೈತನ್ಯ ಮಹಾಪ್ರಭುಗಳ ಹೆಸರು ಬಹಳ ಫೇಮಸ್ ಆಗಿತ್ತು ಜಗನ್ನಾಥಪುರಿಯಲ್ಲಿ. ಅಂದ್ರೆ ಪ್ರತಿ ವರ್ಷ ರಥಯಾತ್ರೆ ಆಗುವಾಗ ಅವರು ಸಹಸ್ರಾರು ಭಕ್ತ ಸಮೂಹ ನಡುವೆ ಏನ್ ಮಾಡ್ತಾರೆ, ತಮ್ಮ ಭಕ್ತರ ಜೊತೆಯಲ್ಲಿ ಆ ರಥದ ಗಾಲಿಯ ನಡುವೆ ಅವ್ರೇನ್ ಮಾಡ್ತಾರೆ, ಅವರ ಸಹಪಾಠಿಗಳೊಂದಿಗೆ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಅಲ್ಲಿ ಕುಣಿದಾಡ್ತಾ ಇರ್ತಾರೆ. ಅವರು ಎಷ್ಟು 18 ವರ್ಷಗಳ ತನಕ ಅವರು ಅಲ್ಲಿ ಇರ್ತಾರೆ, ಎಲ್ಲಿ ಜಗನ್ನಾಥಪುರಿಯಲ್ಲಿ. ಯಾತ್ರಾ ಮಾರ್ಗದಲ್ಲಿ ಸಾಗುತ್ತಿರುವಾಗ ಅಭಯನಿಗೆ ತನ್ನ ಬಾಲ್ಯದ ನೆನಪಾಗ್ತದೆ. ಅಂದ್ರೆ ಇವರು ಪ್ರತಿ ವರ್ಷ ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳಲ್ಲಿ ಜಗನ್ನಾಥ ಯಾತ್ರೆಯಲ್ಲಿ ಮುಂದಾಳುತನ ವಹಿಸಿಕೊಂಡು ಸಂಕೀರ್ತನೆ ಮಾಡ್ತಾ ಇರ್ತಾರೆ, ಭಾವಪ್ರವಶರಾಗ್ತಾರೆ. ಅದು ಅಲ್ಲಿ ಎಲ್ಲರಿಗೆ ಸಹ ಅವರ ಉತ್ಕಟ ಪ್ರೇಮ, ಕೃಷ್ಣನನ್ನು ಕಾಣ್ಬೇಕನ್ನುವಂತಹ ಬಯಕೆ, ಅವರ ಕುಣಿತ ಮೂರ್ಛೆ ಹೋಗ್ತಿದ್ರಂತೆ ಕುಂದು ಅವರು. ಆದ್ರಿಂದ ಎಲ್ಲರಿಗೆ ಅವರು ಫೇಮಸ್ ಆಗಿದ್ರು, ಎಲ್ಲರಿಗೆ ಪರಿಚಯ ಇರ್ತದೆ. ಆಮೇಲೆ ಯಾತ್ರಾ ಮಾರ್ಗದಲ್ಲಿ ಸಾಗುತ್ತಿರುವಾಗ ಅಭಯನಿಗೆ ತನ್ನ ಬಾಲ್ಯದ ಆಟಗಳೆಲ್ಲ ನೆನಪಾಗ್ತದೆ. ರಸ್ತೆಯಲ್ಲಿ ಹಾಡುದು, ಕುಣಿಯುವುದು, ಜಗನ್ನಾಥ ಯಾತ್ರೆ ಮಾಡ್ತಿದ್ದದು. ಆಮೇಲೆ ತಂದೆ ತಾಯಿ ಜೊತೆ ಅಲ್ಲಿ ರಾಧಾ ಗೋವಿಂದ ಟೆಂಪ್ಲಿಗೆ ಹೋದ್ರು. ಆಮೇಲೆ ಪ್ರಭು ಬಾಲಕ ಅಭಯನಲ್ಲಿ ಸ್ಫೂರ್ತಿಯನ್ನು ಉಕ್ಕಿಸಿದ್ದ. ಅಂದ್ರೆ ಆ ಸಣ್ಣದಿರುವಾಗ ಜಗನ್ನಾಥ ಏನ್ ಮಾಡ್ತಾನೆ, ನಾನು ಕೂಡ ರಥಯಾತ್ರೆ ಮಾಡ್ಬೇಕು ಅನ್ನುವಂತ ಸ್ಫೂರ್ತಿ ಅವರಿಗೆ ಅಲ್ಲಿ ಸಿಗುವಂತಹದ್ದು, ಅದೆಲ್ಲ ಅವರಿಗೆ ನೆನಪಾಗ್ತದೆ. ಮತ್ತೆ ಅಂತರಂಗದಲ್ಲಿ ಸುಪ್ತವಾಗಿ ಇಷ್ಟು ವರ್ಷವೂ ಸಾಗಿ ಬಂದಿತ್ತು. ನಾವು ಯಾವಾಗ ಜಗನ್ನಾಥಪುರಿಗೆ ಹೋಗುದು, ಯಾವಾಗ ಬೃಂದಾವನ ನೋಡುದು, ರೈಲಿಯಲ್ಲಿ ವೇಳಾಪಟ್ಟಿ ಎಲ್ಲ ನೋಡ್ತಿದ್ರು ಅವ್ರು 5 ವರ್ಷದಲ್ಲಿ, ಅದೆಲ್ಲ ಅಲ್ಲಿ ನೆನಪಿಗೆ ಬರ್ತದೆ ಅವರಿಗೆ. ಮತ್ತೆ ಮಾರುಕಟ್ಟೆ ಆವರಣಕ್ಕೆ ಹೋಗಬೇಕೆಂಬ ಸಣ್ಣ ಬಯಕೆಗಿಂತ ಹೆಚ್ಚಾಗಿ ಹೆಚ್ಚಿನದರ ಮೇಲೆ ಅವಲಂಬಿತವಾಗಿತ್ತು. ಅಂದ್ರೆ ಆ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಕೂಡ ಆ ಬಾಲ್ಯ ನೆನಪುಗಳೇ ನೆನಪು ಬರ್ತಾ ಇತ್ತಂತೆ ಅವರಿಗೆ. ಆಮೇಲೆ ಅಂತರಂಗ ಇದು ಒಮ್ಮೆ ಮೂರ್ತಿಯನ್ನು ದರ್ಶಿಸುವಷ್ಟೇ ಅಲ್ಲಿ ಒಮ್ಮೆ ಮೂರ್ತಿ ನೋಡ್ತಾರೆ ಜಗನ್ನಾಥನ. ಆದ್ರಿಂದ ಅವರಿಗೆ ಏನು ಜನಜಂಗುಳಿ ಜಾಸ್ತಿ ಇರ್ತದೆ.
ಆದ್ರೆ ಅವರಿಗೆ ಸಮಾಧಾನ ಆಗುದಿಲ್ಲ, ಏನು ತೃಪ್ತಿ ಅನಿಸುವುದಿಲ್ಲ. ಬರಬೇಕೆಂಬ ಉತ್ಕಟ ಬಯಕೆ ಅವನದು ಒಳಗಾಗಿತ್ತು. ಆಮೇಲೆ ಪುನಃ ಬರ್ಬೇಕು ನಾನು ಇಲ್ಲಿಗೆ ಅನ್ನುವ ಒಂದು ಬಯಕೆ ಇರ್ತದೆ. ಶ್ರೀಕೃಷ್ಣ ಭಕ್ತಿಯೇ ಇದಕ್ಕೆ ಪೂರಕವಾಗಿತ್ತು. ಆ ಮೂರ್ತಿ ಒಮ್ಮೆ ನೋಡಿದ್ರೆ ಅವರಿಗೆ ಅಲ್ಲಿ ಸಮಾಧಾನ ಆಗುದಿಲ್ಲ. ರಾಷ್ಟ್ರೀಯತಾ ವಾದವು ಅವನ ಜೀವನದ ಮೇಲೆ ಪ್ರಬಲವಾದ ಪ್ರಭಾವ ಬೀರಿತ್ತು. ಅವರಿಗೆ ಪ್ರಭಾವ ಬೀರ್ತದೆ, ಆದ್ರೆ ಅವರಿಗೆ ಆಗಷ್ಟೇ ಮದುವೆ ಆಗಿರ್ತದೆ, ಪದವಿ ಸಿಕ್ಕಿರ್ತದೆ, ವೃತ್ತಿಯ ಯೋಚನೆ, ಈ ನಿರ್ಧಾರಗಳ ಸಮಸ್ಯೆಗಳು ಅವನ ಮುಂದಿತ್ತು. ಕೆಲಸ ಬೇಕು, ಪದವಿ ಇಲ್ಲ, ಪದವಿ ಸಿಕ್ಕಿದೆ, ಸರ್ಟಿಫಿಕೇಟ್ ಇಲ್ಲ, ಮದುವೆ ಆಗಿದೆ, ಜೀವನಕ್ಕೆ ಏನಾದ್ರೂ ದಾರಿ ಬೇಕು, ಇದೆಲ್ಲ ಯೋಚನೆ ಅವರಲ್ಲಿ ಇರ್ತದೆ. ಆದ್ರೆ ಅಲ್ಲಿ ಅಭಯ ಮಾತ್ರ ಏನ್ ಮಾಡ್ತಾನೆ, ತೀರ ಪುಟ್ಟದ ಹುಡುಗನಂತೆ ಆ ರಥಯಾತ್ರೆ ಬೀದಿಯಲ್ಲಿ ತಿರುಗುತ್ತಾ ಇರ್ತಾನೆ. ಚೈತನ್ಯ ಮಹಾಪ್ರಭುಗಳು ಜೀವಿಸಿದ ಜಾಗದಲ್ಲಿ ಶ್ರೀಕೃಷ್ಣನು ಜಗನ್ನಾಥನಾಗಿ ಇನ್ನು ವಾಸಿಸುತ್ತಿರುವ ಜಾಗದಲ್ಲಿ ಓಡಾಡ್ತಾರೆ. ಅಲ್ಲಿ ಕಲ್ಕತ್ತೆಯ ಎಲ್ಲ ಕೆಲಸಗಳನ್ನ ಅವರು ಮರೆತು ಬಿಡ್ತಾರೆ, ಅಲ್ಲಿ ಸಂತೋಷವಾಗಿರ್ತಾರೆ. ತನ್ನ ಶ್ರೀಕೃಷ್ಣ ಪ್ರೇಮ ಮತ್ತು ಕೃಷ್ಣನ ಸಹವಾಸ, ಕ್ಷೇತ್ರ ಪ್ರೇಮ ಇವೆರಡೂ ತನ್ನ ಬದುಕಿನೊಂದಿಗೆ ಹೇಗೆ ಸಂಗತವಾಗುತ್ತದೆ ಎಂಬುದನ್ನು ಅಭಯನಿಗೆ ಅದು ಅವರಿಗೆ ತಿಳಿದಿರಲಿಲ್ಲ. ಬೇರೆ ಎಲ್ಲದಕ್ಕಿಂತಲೂ ಶ್ರೀಕೃಷ್ಣ ತುಂಬಾ ಮುಖ್ಯವಾದವನು ಅನ್ನೋದು ಮಾತ್ರ ಅವರಿಗೆ ಗೊತ್ತಿತ್ತು. ಶ್ರೀಕೃಷ್ಣ ಭಗವಂತ ಪರಮ ನಿಯಂತ್ರಕ ಮತ್ತು ಪ್ರತಿಯೊಬ್ಬನ ಆತ್ಮದ ಮಾರ್ಗದರ್ಶಿ. ಆದರೆ ಬಹಳ ಮಟ್ಟಿನ ದೇವರ ಸೇವೆಯಲ್ಲ ಕೇವಲ ತೋರಿಕೆಯ ಹಾರಿಕೆ ಸೇವೆಯಾಗಿತ್ತು. ರಾಷ್ಟ್ರೀಯವಾದಿ ವಕ್ತಾರರು ಕೂಡ ಕೈಯಲ್ಲಿ ಭಗವದ್ಗೀತೆ ಹಿಡ್ಕೊಳ್ತಾರೆ, ಆದ್ರೆ ಅವರಲ್ಲಿ ಯಾವುದು ಕೂಡ ಭಕ್ತಿ ಅನ್ನೋದು ಅವರಲ್ಲಿ ಇರುವುದಿಲ್ಲ. ನಿಜವಾದ ರಾಷ್ಟ್ರೀಯತೆ ಮಾತ್ರ ಅವರಿಗಿರ್ತದೆ. ಕೃಷ್ಣನಲ್ಲ, ಅಭಯನ ತಂದೆಯಂತೆ, ಅಂದ್ರೆ ರಾಷ್ಟ್ರೀಯವಾದಿಗಳು ಮಾತ್ರ ಅವರಿಗೆ ಕೃಷ್ಣ ಬೇಡ, ಭಗವದ್ಗೀತೆ ಬೇಡ, ಯಾವುದು ಬೇಡ, ರಾಷ್ಟ್ರೀಯತೆ ಮಾತ್ರ ಬೇಕಾಗಿತ್ತು ಅಂತ ಹೇಳ್ತಾರೆ. ಅಭಯನ ತಂದೆಯಂತೆ ಶುದ್ಧ ಭಕ್ತರಾಗಿದ್ದವರು ಮಾತ್ರ ಕೃಷ್ಣನ ಸೆಳೆತವನ್ನು ಮಹತ್ವವನ್ನು ಅರಿತುಕೊಂಡಿರ್ತಾರೆ. ಪುರಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೀತದೆ. ಅಂದ್ರೆ ಗೌರಮೋಹನ್ ಅವರ ಫ್ರೆಂಡಿನ ಮನೆಗೆ ಒಂದು ಕಳಿಸಿರ್ತಾರೆ, ಒಂದು ಕಾಗದಲ್ಲಿ ಕಾಗದ ಕೊಟ್ಟು ಅವ್ರು ಒಳ್ಳೆ ಉಪಚಾರ ಎಲ್ಲ ಮಾಡ್ತಾರೆ. ಉಪಚಾರ ಮಾಡಿ ಊಟಕ್ಕೆ ಕುಡಿಸಿದಾಗ ಅದರಲ್ಲಿ ಒಂದು ಮಾಂಸದ ಮುದ್ದೆ ಇರ್ತದೆ. ಅದನ್ನ ನೋಡಿ ಅಭಯನಿಗೆ ಗಡಿಬಿಡಿ ಆಗ್ತದೆ, ಅಲ್ಲಿ ಊಟ ಮಾಡುದಿಲ್ಲ. ಅವರಿಗೂ ಸಹ ಬೇಜಾರಾಗ್ತದೆ. ಇದು ಒಳ್ಳೇದು ಅಂತ ಅವ್ರು ಎಣಿಸ್ಕೊಂಡಿರ್ತಾರಂತೆ. ಜಗನ್ನಾಥಪುರಿಯಲ್ಲಿ ಈ ತರ ಆಗ್ತದೆ ಅಂತ ಅವ್ರು ಎಣಿಸಿರ್ಲಿಲ್ಲ ಅಂತ ಹೇಳ್ತಾರೆ. ಮಾನೀನತರಾದ ಅತಿಥೇಯ ಹೇಳಿದ್ರು, ಅದು ನನಗೆ ಗೊತ್ತಿಲ್ಲ, ಇದು ಎಲ್ಲದಕ್ಕಿಂತ ಉತ್ತಮವಾದದ್ದು ಅಂತ ಭಾವಿಸಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಅಭಯ ಅವರಿಗೆ ಸಮಾಧಾನ ಮಾಡ್ತಾನೆ. ಆಮೇಲೆ ಆಹಾರವನ್ನೆಲ್ಲ ಬದಿಗಿಟ್ಟು ಮತ್ತೆ ಪ್ರಸಾದ ಮಾತ್ರ ಸೇವಿಸ್ತಾನೆ. ಅಭಯ ಪವಿತ್ರ ಸ್ಥಳಗಳ ಸುತ್ತುತ್ತಾ ಜೋರಾದ ನೊರೆಗೆರೆಯ ತೆರೆಗಳಿಂದ ಕೂಡಿದ ಕಡಲ ತೀರದಲ್ಲಿ ಅಲ್ಲಿ ಸುತ್ತಾಡ್ತಾ ಇರ್ತಾರೆ. ಸಮುದ್ರ ಬದಿಯಲ್ಲಿ ಒಂದು 4 ದಿನ ಅಲ್ಲೇ ಇರ್ತಾರ ಅವರು. ಆಗ ಏನ್ ನೋಡ್ತಾರೆ, ಆ ಅರ್ಚಕರು, ಪೂಜೆ ಮಾಡುವ ಅರ್ಚಕರು ಸಿಗರೇಟ್ ಸೇದುವುದನ್ನು ಕಾಣ್ತಾರೆ. ಆಮೇಲೆ ಸಾಧುಗಳು ಕಳಂಕಿತ ಚಟುವಟಿಕೆಗಳಲ್ಲಿ ತೊಡಗಿರುವುದನ್ನು ಕಾಣ್ತಾರೆ. ಆಮೇಲೆ ಪ್ರಸಾದದ ಜೊತೆಯಲ್ಲಿ ಮೀನು ತಿನ್ನುವುದನ್ನು ಕಾಣ್ತಾರೆ. ಇದೆಲ್ಲ ನೋಡ್ತಾರೆ. ಅವರಿಗೆ ತುಂಬಾ ನಿರಾಶೆ ಆಗ್ತದೆ ಜಗನ್ನಾಥಪುರಿಯನ್ನು ನೋಡುವಾಗ. ಅಭಯ ಮನೆಗೆ ಹಿಂದಿರುಗುವಾಗ ಅವನ ಹೆಂಡತಿ ತುಂಬಾ ಅಳ್ತಿರ್ತಾಳೆ, ತುಂಬಾ ಯೌವನೆ ಆಗಿರ್ತಾಳೆ. ಅವಳು ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಅವರ ಫ್ರೆಂಡ್ಸ್ ಎಲ್ಲ ಅವರಿಗೆ ನಿದ್ರಿಸಿಟ್ಟಿದ್ದಾರೆ, ನಿನ್ನ ಗಂಡ ಇನ್ನು ಬರುದಿಲ್ಲ, ಅವನು ದೂರ ಹೋಗಿದ್ದಾನೆ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಸ್ವಲ್ಪ ದಿನಕ್ಕೆ ಹೋದದ್ದು, ಈಗ ಬಂದ್ಬಿಟ್ಟಿದ್ದೀನಲ್ಲ, ಇನ್ಯಾಕೆ ಹೇಳೋದು, ಸುಮ್ಮನೆ ಇರುವಂತ ಸಮಾಧಾನ ಮಾಡ್ತಾರೆ. ತನ್ನ ಮದುವೆ ಈಗಷ್ಟೇ ನಡೆದಿದ್ರು ಅಭಯನಿಗೆ ನಿರಾಶೆ ಆಯ್ತು. ಅಂದ್ರೆ ರಾಧಾರಾಣಿ ಹತ್ರ ತುಂಬಾ ಆಕರ್ಷಣೆ ಇರುವುದಿಲ್ಲ ಅಂತ, ಇನ್ನೊಂದು ಅವಳ ಜೊತೆ ಹುಡುಗಿ ಇರ್ತಿದ್ರೆ ಒಳ್ಳೇದಿತ್ತು ಅಂತ ಬೇರೆ ಒಂದು ಹುಡುಗಿಯನ್ನು ನೋಡಿ ಅವ್ರ ಹತ್ರ ಮಾತಾಡಿ ಎಲ್ಲ ನಿಶ್ಚಯ ಮಾಡ್ಕೊಂಡು ಬರ್ತಾರೆ. ಇದು ತಂದೆಗೆ ಗೊತ್ತಾಗ್ತದೆ. ಅವ್ರೇನ್ ಮಾಡ್ತಾರೆ, ಬೇಡ ನೀನು ಹಾಗೆ ಮಾಡುದು, 2ನೇ ಮದುವೆಗೆ ಇಲ್ಲಿ ಇದು ಮನಸ್ಸು ಮಾಡ್ಬೇಡ, ಅದು ಒಳ್ಳೇದಲ್ಲ, ಇದೆಲ್ಲ ಸಿಕ್ಕಿರೋದ್ರಲ್ಲಿ ತೃಪ್ತಿ ಆಗಿರುವುದು ಕೃಷ್ಣನ ಕೃಪೆ ಅಂತ ಹೇಳ್ತಾರೆ. ಅದೇ ಪರಮ ಭಾಗ್ಯ ಎಂದು ತಿಳಿ. ನಿನ್ನ ಹೆಂಡತಿ ಸಂಸ್ಕಾರಗಳಿಗೆ ನೀನು ತುಂಬಾ ಮೋಹಕದಿಂದ ಅಂಟಿಕೊಳ್ಳದಿದ್ದರೆ ಅದು ನಿನ್ನ ಮುಂದಿನ ಆಧ್ಯಾತ್ಮಿಕ ಬದುಕಿಗೆ ವಿಕಾಸಕ್ಕೆ ಸಹಾಯವಾಗುತ್ತದೆ ಅಂತ ಒಂದು ಮಾತು ಹೇಳ್ತಾರೆ ನೋಡಿ. ಇದು ಅವರ ತಲೆಗೆ ಹೋಗ್ತದೆ. ಅಂದ್ರೆ ಅವಳು ನಿಮಗೆ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಇಲ್ಲದಿದ್ರೆ ನಿಮ್ಗೆ ಮುಂದೆ ಒಳ್ಳೇದಾಗ್ತದೆ ಅಂತ ಅವ್ರ ತಂದೆ ಹೇಳ್ತಾರೆ. ಅಭಯನ ತಂದೆ ಬುದ್ಧಿವಾದಕ್ಕೆ ಮಣಿದ. ತನ್ನ ತಂದೆಗೆ ವಿಧೇಯನಾಗಿರಬೇಕೆಂಬ ಬಯಕೆ ಇದ್ದ ಮಗ ತಂದೆ ಸ್ವಂತ ದೃಷ್ಟಿಯಿಂದ ತಂದೆ ಈ ಪೂರ್ವಾಲೋಚನೆಯಿಂದ ಸ್ವಲ್ಪ ಮಟ್ಟಿಗೆ ಚಿಕ್ಕಿದನಾದ್ರೂ ಅಭಯನಿಗೆ ಚಿಂತಿಸತೊಡಗಿದ. ಮುಂದೆ ಒಂದು ದಿನ ತಾನು ಆಧ್ಯಾತ್ಮಿಕ ಜೀವನದಲ್ಲಿ ವಿಕಾಸಶೀಲನಾಗಲು ಸಂತನತ್ತಿದ ತಂದೆಯೇ ಕಾರಣ. ಅಂದ್ರೆ ನನಗೆ ಈ ತಂದೆ ನನಗೆ ಇದು ದಾರಿ ತೋರಿಸಿದಾಗೆ ಆಗ್ತದೆ, ನಾನು ಒಂದು ವೇಳೆ ಆಧ್ಯಾತ್ಮಿಕ ದಾರಿ ಅಂತ ಹೋದ್ರೆ ನನ್ನ ತಂದೆ ಇದಕ್ಕೆ ಕಾರಣ ಆಗ್ತಾರೆ. ಕೃತಜ್ಞತಾ ಭಾವವು ಅವನಿಗೆ ಸುಳಿದು ಹೋಯಿತು. ತಂದೆಯ ಮೇಲೆ ಒಂದು ಕೃತಜ್ಞತಾ ಭಾವ ಬರ್ತದೆ. ಮುಂದಿನ ಆಧ್ಯಾತ್ಮಿಕ ಬದುಕಿನ ವಿಕಾಸ ಎಂಬ ಮಾತು ಅವನಿಗೆ. ಏನ್ ಸೌಂಡ್ ನನ್ನದೇ ಮಾತಾಜಿ? ಹರೇ ಕೃಷ್ಣ.
ನನ್ನ ಪಾಲಿಗೆ ಬಂದ ಪತಿಯೊಂದಿಗೆ ಹೊಂದಿಕೊಂಡ. ಹರೇ ಕೃಷ್ಣ ಮಾತಾಜಿ. ವಸಂತ ಕೆ ಪೂಜಾರಿ ಅವರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ನನ್ನದೇ ಸೌಂಡ್ ಏನು ಅಂತ ಎಣಿಸ್ಕೊಂಡೆ. ಇಲ್ಲ ಮಾತಾಜಿ, ವಸಂತ ಕೆ. ಓಕೆ, ಹರೇ ಕೃಷ್ಣ ಮಾತಾಜಿ. ಅವ್ರ ಮುಂದೆ BA ಪರೀಕ್ಷೆಯಲ್ಲಿ ತೇರ್ಗಡೆ ಆದ ಬಳಿಕ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಅಭಯ ಚರಣರ ಹೆಸರು ಇರ್ತದೆ. ಅಲ್ಲಿ ಪ್ರಶಸ್ತಿ ಪತ್ರಕ್ಕೆ ಕರೀತಾರೆ, ಅವ್ರು ಹೋಗುದಿಲ್ಲ. ಆದ್ರೆ ಸ್ಕ್ಯಾಟಿಸ್ ಚರ್ಚ್ನ ಕಾಲೇಜಿನಿಂದ ಪ್ರಶಸ್ತಿ ಪತ್ರ ಸ್ವೀಕರಿಸಬಾರದೆಂದು ಅಭಯ ನಿರ್ಧಾರ ಮಾಡ್ತಾರೆ. ಆಮೇಲೆ ಪದವೀಧರನಾಗಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯವಿದ್ದರೂ ಕೂಡ ಅವ್ರೇನ್ ಮಾಡ್ತಾರೆ, ಬ್ರಿಟಿಷ್ ಬಣ್ಣದಿಂದ ಕೂಡಿದ ಆ ಭವಿಷ್ಯ ನನ್ಗೆ ಬೇಡ ಅಂತ ತಿರಸ್ಕಾರ ಮಾಡ್ತಾರೆ. ಗಾಂಧೀಜಿ ಜಯಶಾಲಿಗಳಾದರೆ ಭಾರತವು ಬ್ರಿಟಿಷ್ ಆಧಿಪತ್ಯದಿಂದ ಮುಕ್ತವಾಗುತ್ತದೆ. ಅಭಯನ ತೀರ್ಮಾನ ಅಚ್ಚನವಾಗಿತ್ತು. ಪ್ರಶಸ್ತಿ ಪ್ರದಾನದ ದಿನ ಅಭಯ ಅದನ್ನು ತಿರಸ್ಕರಿಸಿದ್ದಾನೆಂಬ ವಿಷಯ ಕಾಲೇಜಿಗೆ ಗೊತ್ತಾಗ್ತದೆ. ಈ ರೀತಿಯಾಗಿ ಅಭಯನ ತನ್ನ ಧಿಕ್ಕಾರವನ್ನು ತೋರಿಸ್ತಾರೆ. ಅಂದ್ರೆ ಆ ಶಾಲೆಗೆ ಧಿಕ್ಕಾರ ಮಾಡಿ, ಬ್ರಿಟಿಷ್ ಶಿಕ್ಷಣಕ್ಕೆ ಧಿಕ್ಕಾರ ಮಾಡಿ ಅವರು ನಮ್ಮ ಭಾರತದ ಗಾಂಧೀಜಿಯ ಕರೆಗೆ ಹೋಗ್ಬಿಟ್ಟು ಬರ್ತಾರೆ, ಅವರ ಜೊತೆ ಬರ್ತಾರೆ. ಆ ದಿನಗಳಲ್ಲಿ ಗಾಂಧೀಜಿಯವರ ಧಿಕ್ಕಾರಕರ ಶೃಂಗ ಸ್ಥಿತಿಯಲ್ಲಿ ತುಂಬಾ ಎತ್ತರಕ್ಕೆ ಹೋಗಿತ್ತು ಗಾಂಧೀಜಿಯವರ ಈ ಕ್ರಾಂತಿ ಎಲ್ಲ ಮಾಡುವಂತದ್ದು. ಮೊದಲ ವಿಶ್ವ ಸಮರದ ಸಮಯದಲ್ಲಿ ಭಾರತದ ಮುಕ್ತಿಯ ವಿಷಯದಲ್ಲಿ ಬ್ರಿಟಿಷರ ಸಹಾನುಭೂತಿಯನ್ನು ಉಕ್ಕಿಸುವ ಬಯಕೆಯಿಂದ ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ನಿಷ್ಠೆಯನ್ನು ತೋರಿತು. ಅಂದ್ರೆ ಮೊದಲು ಯುದ್ಧ ಆಗ್ತದೆ ಅಲ್ವಾ, ಆ ಯುದ್ಧ ಮೊದಲನೆಯ ಸಮರ, ಅದಕ್ಕೆ ಇವ್ರೇನ್ ಮಾಡ್ತಾರೆ, ಸಹಾನುಭೂತಿ ತೋರಿ ಬ್ರಿಟಿಷ್ ಸರ್ಕಾರಕ್ಕೆ ನಿಷ್ಠೆಯಿಂದ ಸಪೋರ್ಟ್ ಮಾಡಿರ್ತಾರೆ. ಆದ್ರೆ 19ರಲ್ಲಿ ಏನ್ ಮಾಡ್ತಾರೆ ಅವರು, ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನು ಹತ್ತಿಕ್ಕುವುದಕ್ಕಾಗಿ ಇಂಗ್ಲೆಂಡ್ ಸರ್ಕಾರವು ರೌಲತ್ ಶಾಸನವನ್ನು ಜಾರಿಗೆ ಮಾಡ್ತಾರೆ. ಈ ಶಾಸನದ ವಿರುದ್ಧವಾಗಿ ಗಾಂಧೀಜಿ ಒಂದು ದಿನ ಏನ್ ಮಾಡ್ತಾರೆ, ಅಖಿಲ ಭಾರತ ಹರತಾಳ ಮಾಡ್ತಾರೆ. ಹರತಾಳ ಅಲ್ಲಿ ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ ಅವರಿಗೆ, ಎಲ್ಲ ಕಾರ್ಯಗಳನ್ನು ನಿಲ್ಲಿಸ್ತಾರೆ, ಶಾಲೆ ಕಾಲೇಜಿಗೆ ಹೋಗಿ ನಿಲ್ಲಿಸ್ತಾರೆ, ಎಲ್ಲ ಮಾಡ್ತಾರೆ. ಅಂದ್ರೆ ಇದು ಅಹಿಂಸಾತ್ಮಕ ಘಟನೆ ಆಗಿತ್ತು, ಹಿಂಸೆ ಮಾಡುದಿಲ್ಲ ಅವರು, ಸುಮ್ಮನೆ ಸೈಲೆಂಟ್ ಆಗಿ ಅದನ್ನು ಮಾಡ್ತಾರೆ. ಆದ್ರೆ ಒಂದು ವಾರದಲ್ಲಿ ಏನ್ ಮಾಡ್ತಾರೆ, ಅಮೃತಸರದಲ್ಲಿ ಅಲ್ಲಿ ಜಲಿಯನ್ ವಾಲಾಬಾಗ್ ಅಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ, ಶಾಂತಿ ಸಭೆ ಮಾಡ್ತಾ ಇರ್ತಾರೆ. ಆ ಶಾಂತಿ ಸಭೆ ಮಾಡುವಾಗ ಅವರಲ್ಲಿ ಯಾವ್ದು ಆಯುಧ ಇರುವುದಿಲ್ಲ, ಯಾರು ಪೊಲೀಸರು ಅವರಿಗೆ ರಕ್ಷಣೆ ಇರುವುದಿಲ್ಲ, ಏನಿರುವುದಿಲ್ಲ. ಆಗ ಇವ್ರೇನ್ ಮಾಡ್ತಾರೆ, ಅಲ್ಲಿದ್ದ ಜನರನ್ನೆಲ್ಲ ಗುಂಡು ಹಾಕಿ ಕೊಂದು ಬಿಡ್ತಾರೆ ಬ್ರಿಟಿಷರು. ಗಾಂಧೀಜಿ ಅವರಿಗೆ ನಂಬಿಕೆ ಹೋಯ್ತು ಬ್ರಿಟಿಷರ ಮೇಲೆ. ಗಾಂಧೀಜಿ ಸಂಪೂರ್ಣ ಅಸಹಕಾರವನ್ನು ಘೋಷಿಸಿದರು. ಬ್ರಿಟಿಷ್ ವಸ್ತುಗಳು, ಶಾಲೆಗಳು, ನ್ಯಾಯಾಲಯಗಳು, ಸೇನಾ ಪದಕಗಳು ಎಲ್ಲವನ್ನು ಬಹಿಷ್ಕರಿಸಿ ಕೇಳ್ತಾರೆ. ಆಮೇಲೆ ಪದವಿ ಪ್ರಶಸ್ತಿಯನ್ನು ಧಿಕ್ಕರಿಸುವುದರ ಮೂಲಕ ಅಭಯನು ಗಾಂಧೀಜಿಯವರ ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲಿಸಿದನು. ಅವರದ್ದು ಎಂತದೂ ತಕೊಳ್ಳುದಿಲ್ಲ, ಅವರಿಗೆ ತುಂಬಾ ಬೇಸರ ಆಗ್ತದೆ ಅಲ್ಲಿ ಎಲ್ಲ ಕೊಲ್ಲುವುದನ್ನು ನೋಡುವಾಗ. ಆದರೂ ಅವನ ಮನಸ್ಸು ಚಳವಳಿಯಲ್ಲಿ ಇರಲಿಲ್ಲ. ಹಾಗೆ ನೋಡಿದ್ರೆ ಅವನ ಮನಸ್ಸು ಕಾಲೇಜಿನ ವಿದ್ಯಾಭ್ಯಾಸ, ಪದವಿ, ಸಂಪಾದನೆ, ಹೆಂಡತಿ ಯಾವುದ್ರ ಮೇಲೂ ಇರ್ಲಿಲ್ಲ, ಯಾವುದ್ರ ಮೇಲೂ ಮನಸ್ಸಿಲ್ಲ, ಸುಮ್ಮನೆ ಇದ್ರವನು. ಅದೇ ರೀತಿ ಅಭಯನ ಮನಸ್ಸು ಪೂರ್ಣ ಪ್ರಮಾಣದ ರಾಷ್ಟ್ರೀಯವಾದಿಯಾಗುವ ಕಡೆಗೂ ಹರಿದಿರಲಿಲ್ಲ. ಚಳವಳಿಯ ಹತ್ತಿರ ಬಂದನಾದ್ರೂ ಅವನಿಗೆ ಅದು ಸಂಪೂರ್ಣವಾಗಿ ನಂಬಿಕೆಯಾಗಿರಲಿಲ್ಲ. ಆಗ ಅವನು ಕಾಲೇಜು ಬಿಟ್ಟು ನಿರುದ್ಯೋಗಿಯಾಗಿ ವೃತ್ತಿಪರ ಭವಿಷ್ಯದ ಬಗೆಗೆ, ಶಿಕ್ಷಣ, ಹೆಂಡತಿ ಯಾವುದೂ ಲಕ್ಷ್ಯ ಇಲ್ಲ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ತಾ ಇದ್ದಂತೆ. ಅವನು ಗೆಳೆಯನ ಮದುವೆ ಇತ್ತು, ಆ ಮದುವೆಯಲ್ಲಿ ಒಂದು ಕವಿತೆ ಬರಿಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಆಮೇಲೆ ಭಾಗವತವನ್ನು, ಗಾಂಧೀಜಿಯವರ ಭಾಷಣಗಳನ್ನೆಲ್ಲ ಓದ್ಕೊಳ್ತಾನೆ. ಆತನಿಗೆ ತಕ್ಷಣದ ಯಾವ ಯೋಚನೆಗಳು ತಲೆಗೆ ಹೊಳೆಯುವುದಿಲ್ಲ, ಸುಮ್ಮನೆ ಕೂತ್ಕೊಳ್ತಾನೆ. ಅಂದ್ರೆ ಪದವಿ ಸರ್ಟಿಫಿಕೇಟ್ ಇಲ್ಲ, ಎಲ್ಲಿ ಕೆಲಸ ಹುಡುಕ್ಲಿಕ್ಕೆ ಹೋಗುದು ಅಲ್ವಾ, ಒಂದು ಕಡೆ ಹೆಂಡತಿ ಇದ್ದಾಳೆ, ಅವಳನ್ನ ಜವಾಬ್ದಾರಿಯನ್ನು ನೋಡ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಗೌರಮೋಹನರು ಅಭಯನಿಗಾಗಿ ಯೋಜನೆಗಳನ್ನು ಹಾಕಿದ್ರು. ಕಾಲೇಜಿನ ಪದವಿಗಳಿಗೆ ಆ ಯೋಜನೆಗಳ ಸಮಗ್ರ ಭಾರವಾಗಿತ್ತು. ಆದರೆ ಕೃಷ್ಣನ ಯೋಜನೆಗಳು ಬೇರೆನೆ. ಪದವಿ ಪ್ರಶಸ್ತಿಯನ್ನು ಧಿಕ್ಕರಿಸಿದ್ದು ರಾಜಕೀಯ ಧೋರಣೆಯಿಂದ, ಅವನ ಸ್ವಂತ ಇದಕ್ಕಾಗಿ ಧಿಕ್ಕಾರ ಮಾಡ್ಲಿಲ್ಲ, ಅದೇನು ಕಳಂಕ ಅಲ್ಲ ಅಂತೇಳಿ ತಂದೆ ಹೇಳ್ತಾರೆ. ಆದ್ರಿಂದ ಈ ಕಾರ್ಯಕ್ಕಾಗಿ ತಂದೆ ಮಗನನ್ನು ದೂಷಿಸುವುದಿಲ್ಲ. ಆದರೂ ಅಭಯ ಏನಾದ್ರೂ ಉದ್ಯೋಗವನ್ನು ಹಿಡಿಯಬೇಕು ಅಂತ ಅವರಿಗೆ ಯೋಚನೆ ಇರ್ತದೆ. ಆಗ ಅವರ ಗೆಳೆಯರಿಗೆ ಬೋಸ್ ಅಂತಿರ್ತಾರೆ, ಕಾರ್ತಿಕ್ ಬೋಸ್, ಅವರನ್ನು ಭೇಟಿ ಆಗ್ತಾರೆ. ಅವರು ತುಂಬಾ ಶ್ರೀಮಂತರಾಗಿರ್ತಾರೆ, ಒಳ್ಳೆಯ ಬಾಲ್ಯದಲ್ಲಿ ಅವರ ಸ್ನೇಹಿತರಾಗಿರ್ತಾರೆ. ಅವರು ಅಭಯನ ವೈದ್ಯರು ಆಗಿರ್ತಾರೆ. ಅವರು ಶಸ್ತ್ರಚಿಕಿತ್ಸರು ಆಗಿರ್ತಾರೆ. ರಾಸಾಯನಿಕ ಕೈಗಾರಿಕೆ ಇರ್ತದೆ ಕಲ್ಕತ್ತೆಯಲ್ಲಿ, ದೊಡ್ಡ ಸ್ವಂತ ಉದ್ದಿಮೆ ಇರ್ತದೆ ಅವರಿಗೆ, ಔಷಧಿ ಕೈಗಾರಿಕಾ ಇರ್ತದೆ, ಸೋಪು ಮತ್ತಿತರ ಉತ್ಪಾದನೆಗಳನ್ನು ಮಾಡ್ತಾ ಇರ್ತಾರೆ ಅಲ್ಲಿ. ಅಂತಹ ಸಂಸ್ಥೆಗೆ ಒಬ್ರು ಒಳ್ಳೆಯ ಇವ್ರು ಬೇಕಿರ್ತದೆ ಅವರಿಗೆ. ಆಮೇಲೆ ಔಷಧಿ ಸಾಮಗ್ರಿಗಳನ್ನು ತಯಾರಿಸ್ತಾ ಇದ್ರು ಅವರು. ಪ್ರಪ್ರಥಮ ಭಾರತೀಯ ಎಂಬ ಅಖಿಲ ಭಾರತ ಮನ್ನಣೆಗೆ ಕೂಡ ಅವರು ಪಾತ್ರರಾಗಿದ್ದರು. ಅಭಯನನ್ನು ತಮ್ಮ ಪ್ರಯೋಗಾಲಯದ ವಿಭಾಗದ ಮ್ಯಾನೇಜರ್ ಆಗಿ ನೇಮಿಸಲು ಅವರು ಒಪ್ಪಿಕೊಳ್ತಾರೆ. ಕೆಲಸ ಕೊಡ್ತಾರೆ, ಅವರಿಗೆ ಮ್ಯಾನೇಜರ್ ಪೋಸ್ಟ್ ಕೊಡ್ತಾರೆ. ಅಭಯನಿಗೆ ಔಷಧಿ ಕೈಗಾರಿಕೆ ಬಗ್ಗೆ ಏನು ಗೊತ್ತಿರುವುದಿಲ್ಲ, ನಿರ್ವಹಣೆ ಬಗ್ಗೆ ಗೊತ್ತಿರುವುದಿಲ್ಲ,
ಏನಾದ್ರೂ ಮಾಡಿ ಪುಸ್ತಕಗಳನ್ನೆಲ್ಲ ಓದಿ ನಾನು ಅದನ್ನು ತಿಳ್ಕೊಳ್ತೇನೆ ಅನ್ನುವ ಧೈರ್ಯ ಅವರಿಗೆ, ಆತ್ಮವಿಶ್ವಾಸ ಅವರಿಗೆ ಅಲ್ಲಿ ಇರ್ತದೆ. ಆ ಚಿಕ್ಕವನನ್ನು ಯಾಕೆ ನೀವು ಆ ಮುಖ್ಯಸ್ಥನನ್ನಾಗಿ ಮಾಡಿದಿರಿ ಅಂತ ಹೇಳಿ ಒಂದು 40 ವರ್ಷದ ಹಿಂದೆ ಕೆಲಸ ಮಾಡ್ತಿದ್ದ ಎಲ್ಲ ನೌಕರರಿಗೆ ಕೋಪ ಬರ್ತದೆ. ಯಾಕೆ ನೀವು ಅವನನ್ನು ಮಾಡಿದಿರಿ, ನಾವಿದ್ದೇವಲ್ವಾ ಅಂತ ಅವ್ರು ಹೇಳ್ತಾರೆ. ಆಗ ಮೊದಲು ತಮ್ಮಲ್ಲೇ ಮಾತಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಲಾಸ್ಟಿಗೆ ಏನಾಗ್ತದೆ, ಇಲ್ಲಿ ಆ ಬೋಸರ ಹತ್ತಿರ ಕೂಡ ಬರ್ತದೆ ಆ ಸುದ್ದಿ. ಆಗ ಅವ್ರು ಹೇಳ್ತಾರೆ, ಇದು ನನ್ನ ಸ್ವಂತ ಒಂದು ಉದ್ಯಮ, ಇಲ್ಲಿ ನನಗೆ 40,000ದಷ್ಟು ಚೆಕ್ ಬರೀಲಿಕ್ಕೆ ಇರ್ತದೆ, ಆ ಚೆಕ್ಕಿಗೆ ಅವ್ನು ಸೈನ್ ಮಾಡ್ತಾರೆ. ನನ್ನ ಮಗನಾಗಿರುವಂತ ಒಬ್ಬ ಜನ ಬೇಕು, ಆದ್ರಿಂದ ಆ ಹುಡುಗ ನನ್ನ ಮಗನಾಗಿ ಅದಕ್ಕೂ ಅವನಿಗೆ ಕೊಟ್ಟಿದ್ದೇನೆ, ಅವನೇ ಸರಿ, ಅದಕ್ಕೆ ನನ್ನ ಚಿರಪರಿಚಿತ, ನನ್ನ ಸ್ನೇಹಿತನ ಮಗ ಅಂತ ಹೇಳ್ತಾರೆ. ತನ್ನ ಕೈಲಾದಷ್ಟು ಉತ್ತಮ ಕಾರ್ಯ ಮಾಡಿದ್ದೇನೆ ಎಂದು ತಂದೆಗೆ ತುಂಬಾ ಸಮಾಧಾನ ಆಗ್ತದೆ. ತಾನು ಹೇಳಿಕೊಟ್ಟ ಶುದ್ಧ ವೈಷ್ಣವ ತತ್ವಗಳು ಮಗನಲ್ಲಿ ಉಳಿಯಲಿ, ಬದುಕಿನುದ್ದಕ್ಕೂ ಮಾರ್ಗದರ್ಶನ ನೀಡಲಿ ಎಂಬುದೇ ಅವರ ಪ್ರಾರ್ಥನೆ ಆಗಿತ್ತು. ಗಾಂಧೀಜಿಯ ಸ್ವರಾಜ್ಯ ಕರೆಗಳು ಅಭಯನ ಕಾಲೇಜಿನ ಬದುಕನ್ನು ಕಂಗೆಡಿಸಿದ್ದು ನಿಜ. ಅಭಯ ಇನ್ನು ರಾಷ್ಟ್ರೀಯತೆ ಗುಂಗಿನಲ್ಲಿಯೇ ಇದ್ದುದು ನಿಜ. ಆದರೂ ಅವನ ರಾಜಕೀಯ ಗುರಿ ಧಾರ್ಮಿಕ ದರ್ಶನದಷ್ಟು ಪ್ರಬಲವಾಗಿರಲಿಲ್ಲ. ಅವರಿಗೆ ರಾಜಕೀಯದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅವರಿಗೆ ಯಾವಾಗ್ಲೂ ಧಾರ್ಮಿಕದಲ್ಲೇ ಜಾಸ್ತಿ ಮನಸ್ಸಿತ್ತು. ಅಂದ್ರೆ ತಮ್ಮ ತಂದೆಗೆ ಸಮಾಧಾನ ಆದ ವಿಷಯ ಅದು. ಅಂದ್ರೆ ಮಗ ಯಾವಾಗ್ಲೂ ರಾಜಕೀಯದ ಕಡೆ ಒಲಿಲಿಲ್ಲ, ಇದರ ಕಡೆನೆ ಇದ್ದಾನೆ ಅನ್ನೋದು ಅವರಿಗೆ ಸಮಾಧಾನ ಇತ್ತು. ಮದುವೆ ಏರ್ಪಾಡು ಅವನಿಗೆ ತೃಪ್ತಿ ಇರಲಿಲ್ಲ ಎಂಬ ಸಂಗತಿ ತಂದೆಗೆ ಗೊತ್ತಿತ್ತು. ಆದರೆ ಪತ್ನಿ ಮತ್ತು ಕೌಟುಂಬಿಕ ವ್ಯವಹಾರಗಳಲ್ಲಿ ಅವರು ಅನಾಸಕ್ತನಾಗುವುದು ಧಾರ್ಮಿಕ ವಿಕಾಸಕ್ಕೆ ಒಳ್ಳೆಯದು ಎಂಬ ಒಬ್ಬ ತಮ್ಮ ವಿವರಣೆಯನ್ನು ಅಭಯನು ಒಪ್ಪಿಕೊಂಡಿದ್ದ. ಅಂದ್ರೆ ಅವ್ರು ಹೇಳಿರ್ತಾರಲ್ವಾ, ನಿನ್ನ ಧಾರ್ಮಿಕ ಇದಕ್ಕೆ ಒಳ್ಳೇದು, ಸ್ವಲ್ಪ ಅಟ್ಯಾಚ್ಮೆಂಟ್ ಕಡಿಮೆ ಇದ್ರೆ ಒಳ್ಳೇದು ಅಂತ ಹೇಳಿರ್ತಾರೆ. ಅಲ್ಲದೆ ಅಭಯನು ಪ್ರಾಪಂಚಿಕ ವಿಷಯಗಳಲ್ಲಿ ಸಹಜವಾಗಿ ಅನಾಸಕ್ತಿಯನ್ನು ತೋರಿಸ್ತಿದ್ದ. ಅವನಿಗಷ್ಟು ಪ್ರಾಪಂಚಿಕ ವಿಷಯದಲ್ಲಿ ಇಷ್ಟು ಆಸಕ್ತಿ ಕೂಡ ಇರಲಿಲ್ಲ. ಉದ್ಯೋಗವು ಕೃಷ್ಣ ಭಕ್ತಿಗೆ ಅಧೀನನಾಗಿರಬೇಕೆಂದು ಸದಾ ನಂಬಿಕೊಂಡಿದ್ದ ತಂದೆಗೆ ಅಸಮಾಧಾನವಾಗಲಿಲ್ಲ. ತಂದೆ ಇದನ್ನು ನಿರೀಕ್ಷಿಸಿಯೇ ಇದ್ದರು. ಈಗ ಅಭಯನಿಗೆ ಒಂದು ಭರವಸೆಯ ಉದ್ಯೋಗ ದೊರಕಿತ್ತು. ದಾಂಪತ್ಯ ಜೀವನದಲ್ಲಿ ಸಹ ತಕ್ಕ ಮಟ್ಟಿಗೆ ಹೊಂದ್ಕೊಂಡಿದ್ರು ಅವರು. ಗೌರಮೋಹನರು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ. ಅಂತಿಮ ಫಲಿತಾಂಶವನ್ನು ಕೃಷ್ಣನಿಗೆ ಅವರು ಬಿಟ್ಟು ಬಿಡ್ತಾರೆ. ಏನಾಗ್ತದೆ ಆಗಲಿ. ಕಾಂಗ್ರೆಸ್ ಪಕ್ಷದ ನೇತಾರನಾಗಿ ರೂಪುಗೊಂಡ ಶಕ್ತಿಯ ಬೆಂಬಲದಿಂದ ಗಾಂಧೀಜಿಯವರು ಭಾರತದ ವಸ್ತ್ರೋದ್ಯಮದಲ್ಲಿ, ಅಂದ್ರೆ ಅವರು ಮೊದಲೆಲ್ಲ ಇಲ್ಲಿ ನಾವೇ ನೇಯ್ದಂತಹ ಬಟ್ಟೆಗಳನ್ನು ಧರಿಸ್ತಿದ್ರು ಭಾರತೀಯರು. ಅವ್ರು ಬರುವ ಮೊದಲು, ಇವ್ರು ಬಂದ ಮೇಲೆ ಅವರದ್ದೇ ಎಲ್ಲ ಕಂಪನಿಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ ಹೊಸ ಹೊಸತ್ತು ಅಲ್ವಾ. ಸಾಮ್ರಾಜ್ಯಶಾಹಿ ಶೋಷಕ ಪ್ರವೃತ್ತಿಯನ್ನು ಬಹಿರಂಗವಾಗಿ ಖಂಡಿಸ್ತಾರೆ ಅವರು. ವಸ್ತ್ರಗಳನ್ನೆಲ್ಲ ಇಲ್ಲಿ ಕಡಿಮೆ ರೇಟಿಗೆಲ್ಲ ಹತ್ತಿಗಳನ್ನು ತಗೊಂಡು ಹೋಗುದು. ಇಲ್ಲಿ ಇಂಡಿಯಾದಲ್ಲಿ ಬೆಳೆಸ್ತಾರೆ ಹತ್ತಿ, ಅದನ್ನೆಲ್ಲ ಕಡಿಮೆ ರೇಟಿಗೆ ಕಚ್ಚಾ ಹತ್ತಿ ತಕೊಂಡು ಹೋಗುದು. ಅಲ್ಲಿ ಹೋಗಿ ಲಂಕಾ ಶೈರಿ ಅನ್ನುವ ಗಿರಣಿ ಅಂತೆ, ಅಲ್ಲಿ ಅದನ್ನು ಬಟ್ಟೆಯಾಗಿ ಪರಿವರ್ತಿಸಿ ತುಂಬಾ ರೇಟಿಗೆ ಇಲ್ಲಿ ತಂದು ಹೆಚ್ಚಿನ ಬೆಲೆಗೆ ಅದನ್ನು ಮಾರ್ತಾರೆ. ಸರಳವಾದ ಚರಕ ಮತ್ತು ಕೈಮಗ್ಗಗಳನ್ನು ಬಳಸಿ ನೀವು ಬಟ್ಟೆಗಳನ್ನು ನೇಯ್ರಿ, ಆ ಬಟ್ಟೆಯನ್ನು ನೀವು ಬಿಟ್ಬಿಡಿ ಅಂತ ಹೇಳಿ ಗಾಂಧೀಜಿ ಹೇಳ್ತಾರೆ. ಅದನ್ನೆಲ್ಲ ನಾವು ತಿರಸ್ಕರಿಸಿ, ವಸ್ತ್ರಗಳನ್ನೆಲ್ಲ ಸಂಪೂರ್ಣವಾಗಿ ಬಹಿಷ್ಕರಿಸಿ ಭಾರತದ ಮೇಲೆ. ಹರೇ ಕೃಷ್ಣ. ಸುಮತಿ ಮಾತಾಜಿ ಹರೇ ಕೃಷ್ಣ. ಸುಮತಿ ಮಾತಾಜಿ ಹರೇ ಕೃಷ್ಣ. ಬ್ರಿಟಿಷರು ಅಧಿಕಾರ ಚಲಾಯಿಸಲು ನೆರವಾಗುವ ಆರ್ಥಿಕ ನೆಲೆಯನ್ನು ತುಂಡರಿಸಿದ್ರು. ಇವ್ರ ಇಚ್ಛೆ ಏನಿತ್ತು, ಇಲ್ಲಿ ಹತ್ತಿಯನ್ನೆಲ್ಲ ತಕೊಂಡೋಗಿ ಅಲ್ಲಿ ಗಿರಣಿಯಲ್ಲಿ ಮಾಡಿ ಇಲ್ಲಿ ತಂದು ಜಾಸ್ತಿ ರೇಟಿಗೆ ಮಾರ್ತಾರೆ. ಅದರಿಂದ ಆರ್ಥಿಕ ಅಭಿವೃದ್ಧಿ ಆಗಿ ಇಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಅದರಿಂದ ನಾವು ಅವರದ್ದು ಆ ಆರ್ಥಿಕ ಪ್ರಗತಿಯನ್ನೇ ಕುಂಠಿತ ಮಾಡೋಣ ಅಂತ ಹೇಳಿ ಆ ಬಟ್ಟೆಗಳನ್ನೇ ನಿಲ್ಲಿಸಿ ಬಿಡ್ತಾರೆ. ಅವರಿಗೆ ಹತ್ತಿನೂ ಕೊಡುದಿಲ್ಲ, ಅವರ ಬಟ್ಟೆನೂ ಉಪಯೋಗ ಮಾಡುದಿಲ್ಲ. ಗಾಂಧೀಜಿ ದೇಶದ ಉದ್ದಗಲಕ್ಕೆಲ್ಲ ಪ್ರಯಾಣ ಮಾಡ್ತಾರೆ. ಎಲ್ಲರ ಹತ್ರ ಹೇಳ್ತಾರೆ, ಬಟ್ಟೆಗಳನ್ನು ತಿರಸ್ಕರಿಸಿ, ನಮ್ಮದೇ ಗುಡಿ ಕೈಗಾರಿಕೆ ಅಂತ ಇರ್ತದಲ್ವ, ಅದ್ರಲ್ಲಿ ನಾವು ಇದು ಖಾದಿ ಬಟ್ಟೆಗಳನ್ನು ತೊಟ್ಕೊಳ್ಳೋಣ ಅಂತ ಹೇಳ್ತಾರೆ. ಎಲ್ಲರೂ ಒಪ್ಪಿಕೊಳ್ತಾರೆ ಅದಕ್ಕೆ. ಬ್ರಿಟಿಷರ ಆಕ್ರಮಣಕ್ಕೆ ಮುನ್ನ ಭಾರತ ತನ್ನ ಬಟ್ಟೆಯಲ್ಲಿ ನೂತು ವಸ್ತ್ರವನ್ನು ಸಿದ್ಧಪಡಿಸುತ್ತಿರಲಿಲ್ಲವೇ? ನಮ್ಮ ಗೃಹ ಕೈಗಾರಿಕೆಗಳನ್ನು ನಾಶ ಮಾಡುವುದರ ಮೂಲಕ ಬ್ರಿಟಿಷರು ಭಾರತೀಯ ಜನ ಸಮುದಾಯವನ್ನು ನಿರ್ಜೀವತೆಯ ಅರೆ ಹೊಟ್ಟೆಯ ಸ್ಥಿತಿಗೆ ತಳ್ಳುತ್ತಿದ್ದಾರೆ ಎಂದು ಗಾಂಧೀಜಿ ಆಕ್ಷೇಪ ಮಾಡ್ತಾರೆ. ಆಮೇಲೆ ಇಲ್ಲಿ ಏನಾಗ್ತದೆ, ಗಾಂಧೀಜಿ ಒಂದು ಹಳೆಯ ಚರಕದಲ್ಲಿ ತಾವೇ ಬಟ್ಟೆಯನ್ನು ನೂಲ್ತಾರೆ, ತಾವೇ ಖಾದಿ ಪಂಚೆಯನ್ನು ಧರಿಸ್ತಾರೆ, ಮತ್ತೆ ಮಾರ್ಗದರ್ಶಕರಾಗ್ತಾರೆ ಎಲ್ಲರಿಗೆ. ನೀವು ಸಹ ಇದೇ ತರ ಮಾಡಿ, ನೀವೇ ಹೊಂದಿಕೊಳ್ಳಿ ಅಂತ ಅವ್ರು ಕರೆ ಕೊಡ್ತಾರೆ. ಆಮೇಲೆ ಸಭೆ ನಡೆಯುವ ಜಾಗದಲ್ಲಿ ಜನ ರಾಶಿಯಾಗಿ ವಿದೇಶಿ ವಸ್ತ್ರಗಳನ್ನು ತೆಗೆದು ಬಿಸಾಡ್ತಿದ್ರಂತೆ. ಗಾಂಧೀಜಿ ಎಲ್ಲ ಅದಕ್ಕೆ ಬೆಂಕಿ ಕೊಟ್ಟು ಸುಟ್ಟು ಹಾಕ್ತಿದ್ರು. ಖಾದಿ ಬಟ್ಟೆ ಬಹಳ ದಪ್ಪ ಇರ್ತಿತ್ತು, ಅದಕ್ಕೆ ಅವರ ಹೆಂಡತಿ ಹೇಳ್ತಿದ್ರಂತೆ, ನಂಗೆ ಅಡಿಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ನಾನೊಂದು ಆ ಬಟ್ಟೆಯನ್ನು ಉಟ್ಕೊಂಡು ಅಡಿಗೆ ಮಾಡ್ತೇನೆ ಅಂತ ಹೇಳ್ತಿದ್ರಂತೆ. ನೀನ್ ಅಡಿಗೆ ಮಾಡಿದ್ರೆ ನಾನು ಊಟ ಮಾಡೋದಿಲ್ಲ, ನನಗೆ ಅಷ್ಟು ಸ್ವಾತಂತ್ರ್ಯ ಚಲಾಯಿಸಿ ನನಗೂ ಹಕ್ಕಿದೆ, ನಾನು ನಿನ್ನ ಅಡಿಗೆ ತಿನ್ನುದಿಲ್ಲ ಅಂತ ಹೇಳ್ತಾರೆ ಅವ್ರು ಗಾಂಧೀಜಿ.
ಗೃಹ ಕೈಗಾರಿಕೆ ಯೋಜನೆ ಅಭಯನ ಮೇಲೆ ಪರಿಣಾಮ ಬೀರಿತು. ಬ್ರಿಟಿಷರು ತಂದಿದ್ದ ಆಧುನಿಕ ಕೈಗಾರಿಕಾ ಪ್ರಗತಿಯ ಬಗೆಗೆ ಅವನಿಗೂ ವಿಶೇಷ ಮೋಹವೇನೂ ಇರಲಿಲ್ಲ. ಗಾಂಧೀಜಿಯವರು ಒತ್ತಿ ಹೇಳುತ್ತಿದ್ದಂತೆ ಭಾರತದ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಸರಳ ಜೀವನ ಎಂಬುದು ದೀರ್ಘಾವಧಿ ರಾಷ್ಟ್ರೀಯ ಅರ್ಥವ್ಯವಸ್ಥೆಯ ದೃಷ್ಟಿಯಿಂದ ತುಂಬಾ ಒಳ್ಳೇದು ಅಂತ ಎಣಿಸ್ತಾರೆ ಅವರು. ಅಂದ್ರೆ ಇಲ್ಲಿಯ ಜನರಿಗೆ ಇವರೇ ನೇಯ್ಗೆ ಎಲ್ಲ ಮಾಡೋದ್ರಿಂದ ಇವರಿಗೂ ಸಹ ಆರ್ಥಿಕ ಪ್ರಗತಿ ಆಗ್ತದೆ, ಇದು ಒಳ್ಳೇದು. ಭಾರತದ ಸಂಸ್ಕೃತಿಗೆ ಕೂಡ ತುಂಬಾ ಹೊಂದಿಕೊಳ್ಳುವ ಜೀವನದ ಆದಿಯೂ ಆಗಿತ್ತು. ಅಭಯ ತನ್ನ ಯಂತ್ರ ಸಿದ್ಧವಾದ ಅವನೇನ್ ಮಾಡ್ತಾನೆ, ತನ್ನ ಬಟ್ಟೆಯನ್ನೆಲ್ಲ ತೆಗೆದು ಬಿಸಾಡಿ ಇಲ್ಲಿಯ ಖಾದಿ ಬಟ್ಟೆಗಳನ್ನು ತೊಟ್ಕೊಳ್ತಾರೆ ಅವರು ಕೂಡ. ಆಗ ಎಲ್ಲರಿಗೂ ಗೊತ್ತಾಗ್ತದೆ ಇವರು ಅಭಯ ಕ್ರಾಂತಿಯ ಬಗೆಗೆ ಸಹಾನುಭೂತಿಯುಳ್ಳ ರಾಷ್ಟ್ರೀಯವಾದಿಯಾಗಿದ್ದ ಅಂತ ಅವರಿಗೆಲ್ಲ ಗೊತ್ತಾಗ್ತದೆ. 1920ರ ಆರಂಭದಲ್ಲಿ ಭಾರತದಲ್ಲಿ ಖಾದಿ ತೊಡುವುದೆಂದರೆ ಬರಿಯ ವಸ್ತ್ರದ ಗೀಳಾಗಿರ್ಲಿಲ್ಲ, ಅದೊಂದು ರಾಜಕೀಯ ಹೇಳಿಕೆಯಾಗಿತ್ತು. ಅವನು ಗಾಂಧಿವಾದಿ ಎಂಬುದು ಸೂಚಿಸುತ್ತೆ. ಇಲ್ಲಿ ಗಾಂಧಿವಾದಿ ಆಗ್ತಾರೆ, ಬಟ್ಟೆ ತೊಡ್ತಾರೆ ಅನ್ನೋದ್ರಲ್ಲಿ ಇಷ್ಟು ಇಲ್ಲಿಗೆ ಇದು ಮುಗ್ದಿದೆ ಈ ಅಧ್ಯಾಯ. ಇದ್ರಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ? 9 ನಿಮಿಷ ಇದೆ. ಇನ್ನೊಂದು ಅಧ್ಯಾಯ ನಾಳೆ ನಾಡ್ದು ಮುಗಿಸೋಣ. ಹರೇ ಕೃಷ್ಣ. ಇದ್ರಲ್ಲಿ ಏನಾದ್ರೂ ಸಂಶಯ ಇದೆಯಾ ನಿಮ್ಗೆ? ಪ್ರಭುಪಾದರ ಕಾಲೇಜು ಜೀವನ, ಅವರು ಸರ್ಟಿಫಿಕೇಟ್ ತಗೊಳ್ಳೋದಿಲ್ಲ, ಗಾಂಧೀಜಿ ಜೊತೆ ಸೇರ್ಕೊಂಡ್ ಬಿಡ್ತಾರೆ, ಆದ್ರೆ ಸಂಪೂರ್ಣವಾಗಿ ಸೇರುವುದಿಲ್ಲ, ಅವರ ವೇಷಭೂಷಣದಲ್ಲಿ ತೋರ್ಸ್ಪಡಿಸ್ತಾರೆ ಅಷ್ಟೇ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜೈ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೆ ಜೈ. ಪ್ರಭುಪಾದ್ ಲೀಲಾಮೃತಕ್ಕೆ ಜೈ. ರಾಧಾ ಗೋವಿಂದ್ಗೆ ಜೈ. ನಿಮ್ಗೆಲ್ರಿಗೂ ರಾಧಾ ಗೋವಿಂದ ಒಳ್ಳೇದ್ ಮಾಡ್ಲಿ ಅಂತ ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪ್ರಶ್ನೆ ಇದೆಯಾ ಇದ್ರಲ್ಲಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಾಳೆ ಕ್ಲಾಸ್ ಇಲ್ಲ, ಸೋಮವಾರ ಇರ್ತದೆ. ಬೇರೆ ಮಾತಾಜಿ ಅವರು ಪ್ರಭುಜಿ ಅವರು ಯಾರೋ ಮಾಡಿದ್ದಾರೆ, ಅನ್ನೋದ್ರಿಂದ ಹೇಳುವಾಗ ತಪ್ಪಾಗಿದ್ರೆ ಕ್ಷಮಿಸಿ. ನನ್ನ ಕ್ಲಾಸಲ್ಲಿ ಮುಂದಿನ ವಾರ ನಾನು ಅಟೆಂಡೆನ್ಸ್ ಫಾರ್ಮ್ ಹಾಕ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಫಾರ್ಮ್ ಹಾಕಿದ್ದಾರೆ. ಅಟೆಂಡೆನ್ಸ್ ಹಾಕಿ ಎಲ್ಲರೂ. ಮತ್ತೆ ಲಿಂಕ್ ಇಲ್ಲ ಮಾತಾಜಿ, ಇದೆ ಮಾತಾಜಿ. ಇಲ್ಲ, ಈಗ ಬಂತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಅಧ್ಯಾಯ ಚೆನ್ನಾಗಿದೆ, ತುಂಬಾ ಚಂದ ಇದೆ. ಅಟೆಂಡೆನ್ಸ್. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ, ಹೇಳಿ ಮಾತಾ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡ್ರಿ, ಬಹಳ ಧನ್ಯವಾದಗಳು ನಿಮಗೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ವೀಕ್ ಚೆನ್ನಾಗಿದೆ ಪಾಠ. ಭೂಪಾದ್ರು ಹೇಗೆ ಸಂತರಾದ್ರು ಅಂತ ಹೇಳಿ ಮಾತಾಜಿ. ನೆಕ್ಸ್ಟ್ ವೀಕ್ ಶಂಕರ್ ಪ್ರಭು ಅವ್ರು ತಗೊಳ್ತಾ ಇದ್ದಾರೆ. ದಯವಿಟ್ಟು ಹೀಗೆ ಎಲ್ಲರೂ ತರಗತಿಗೆ ಹಾಜರಾಗಬೇಕಾಗಿ ಕೇಳ್ಕೊಳ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಚೆನ್ನಾಗಿತ್ತು. ಇನ್ನೂ ಚೆನ್ನಾಗಿದೆ, ಇನ್ನು ಮುಂದೆ ಚೆನ್ನಾಗಿದೆ. ಅವ್ರು ಹೇಗೆ ಪ್ರಭುಪಾದರು ಸಂತರಾಗ್ತಾರೆ. 9713 ಆಯ್ತು ಮಾತಾಜಿ. 9713 9731 9731 ಅವರ ಗುರುಗಳನ್ನು ಹೇಗೆ ಭೇಟಿ ಆಗ್ತಾರೆ ಅದು ಎಲ್ಲ 9731 ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಓಪನ್ ಆಗ್ತಾ ಇಲ್ಲ ಮಾತಾಜಿ. ಹೌದು, ಅಟೆಂಡೆನ್ಸ್ ಲಿಂಕ್ ಓಪನ್ ಆಗ್ತಾ ಇಲ್ಲ. ಅಟೆಂಡೆನ್ಸ್ ಓಪನ್ ಆಗ್ತಾ ಇಲ್ಲಲ್ಲ ಮಾತಾಜಿ. ಯಾರಿಗೂ ಆಗುದಿಲ್ಲ. ಹರೇ ಕೃಷ್ಣ. ನಿಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಅಟೆಂಡೆನ್ಸ್ ಓಪನ್ ಆಗೋದಿಲ್ಲ. ಮತ್ತೆ ನೆಟ್ವರ್ಕ್ ಬಂದಾಗ ನೀವು ಹಾಕ್ಬಹುದು. ಮತ್ತೆ ಕೇಳಿ ಅವ್ರಿಗೆ, ಶಕುಂತಲಾ ಮಾತಾಜಿಗೆ ಹೇಳಿ, ಅವ್ರು ನಿಮ್ಗೆ ಕೊಡ್ತಾರೆ ಅಟೆಂಡೆನ್ಸ್ ಲಿಂಕ್. ಆಯ್ತು ಮಾತಾಜಿ, ನಮ್ಗೆಲ್ಲ ಆಗಿದೆ. ಈ ನಂಬರ್ ನೀಕೆ ಗ್ರಾಮ್
ನಮ್ದೆಲ್ಲ ನಾನ್ ಆಯ್ತು ಸ್ವಯಂ ಮಾತಾಜಿ. ಪ್ರಭಾ ಬಂದಿದ್ದೀನಿ ಮಾತಾಜಿ. 9731 922 922 కదా ನಾ ಬಂದಿದ್ದೀನಿ ಮಾತಾಜಿ. ಸ್ವಯಂ ಪ್ರಭಾ ಮಾತಾಜಿ. ಹಾಜರಾತಿಯಮ್ಮಿ ಪ್ರಸ್ತುತ ಶಕುಂತಲಾ ಮಾತಾಜಿ. హరే కృష్ణ అంతే మూడే ఇదే పేరు నంబరు ఇది. దూరవాణి వేరే ఏమీ లేదు అట్లా. ನನಗೆ ಯಾರು ಕೃಷ್ಣ ಓಪನ್ ಆಗ್ತಾ ಇಲ್ಲ ಬಂದಿದೆ. ಸ್ವಯಂಪ್ರಭಾ ಮಾತಾಜಿಗೆ ಸಹ ಓಪನ್ ಆಗುದಿಲ್ಲವಾ? ಒಂದು ಕಳಿಸಿ ಮಾತಾಜಿ ಅವರಿಗೆ. ಅವರಿಗೆ ಕಳಿಸ್ತೇನೆ. ಇನ್ನೊಂದು ಪ್ರತಿಕ್ರಿಯೆ ಇಲ್ಲ ಆಗ್ತಾ ಇಲ್ಲ ನಂದುನು. ಸಲ್ಲಿಸಿ ಇಂಕೊಕ್ಕೆಮೋ ನಂದು ಆಗ್ತಾ ಇಲ್ಲ ಮಾತಾಜಿ. ಇನ್ನೊಂದು ಪ್ರತಿಕ್ರಿಯೆಯನ್ನು ಸಲ್ಲಿಸಿ. ಬೇರೆ ಇಂಕೊಕ್ ಟಂಪಿಸಮ್ಮ. ನಿಮ್ಮ ಒತ್ತಾರ ನಡಿ ನಾವು ಎಲ್ಲರದ್ದು ಅಟೆಂಡೆನ್ಸ್ ಆಯ್ತಾ? ಎಲ್ಲರಿಗೂ ಧನ್ಯವಾದಗಳು ತಾಳ್ಮೆಯಿಂದ ಕೇಳಿದ್ದಕ್ಕೆ. ಧನ್ಯವಾದಗಳು ಮಾತಾಜಿ. ಪ್ರಸಾರ ನಂದು ಓಪನ್ ಆಗ್ತಾ ಇಲ್ಲ ಮಾತಾಜಿ. ಇಟ್ಲು ಹೊಡೆ ಇನ್ನೊಂದು ಪ್ರತಿಕ್ರಿಯೆಯನ್ನು ಸಲ್ಲಿಸಿ ಅಂತ. ಹರೇ ಕೃಷ್ಣ. ಆಯ್ತು ಮಾತಾಜಿ ಓಪನ್ ಆಗ್ತಾ ಇಲ್ಲ ಮಾತಾಜಿ. ಯಾರಿಗೂ ಓಪನ್ ಆಗ್ತಾ ಇಲ್ಲ ಅಂತೆ ಮಾತಾಜಿ. ಯಾರಿಗೆ? ಪ್ರಭಾವತಿ ಮಾತಾಜಿಗ? ನನ್ಗೂ ಆಗಲ್ಲ. ಪ್ರೇಮರಾಘವ ಮಾತಾಜಿಗ? ಮಾತಾಜಿ ಪ್ರೇಮರಾಘವರವ್ರಿಗೆ ಕಳಿಸಿ. ನೋಡಿ ನಾಗವಳಿ ಮಾತಾಜಿ ಕಳಿಸ್ತಾರಂತೆ. ನಂಬರ್ ಯಾರ್ದಿಲ್ಲ ಅವ್ರದ್ದು. ತಪ್ಪ ಗೊತ್ತಿಲ್ಲ. ಇಲ್ಲ ಇಲ್ಲ. ಗಾಯತ್ರಿ ಯಾರು ಬಂದಿದ್ಯಾ ಮಾತಾಜಿ? ಗಾಯತ್ರಿ ಯಾರು ಮಾತಾಜಿ? ನನಗೆ ಗೊತ್ತಾಗುದಿಲ್ಲ. ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ. ಪ್ರಭಾವತಿ ಮಾತಾಜಿ ಬಂದಿಲ್ಲ. ಲಲಿತಾ ಮಾತಾಜಿ ಇದ್ದಾರ? ಮಾತಾಜಿ ಹರೇ ಕೃಷ್ಣ. ನನಗೆ ಸ್ಕ್ರೀನ್ ಶಾಟ್. ಪ್ರಭಾವತಿ ಮಾತಾಜಿ ನಿಮ್ಮ ನಂಬರ್ ಕೊಡಿ ಮಾತಾಜಿ. ಕೊಡ್ತೀನಿ ಮಾತಾಜಿ. 9741 337. ಹರೇ ಕೃಷ್ಣ ಮಾತಾಜಿ. ಇನ್ನೊಂದ್ಸಲ ಲಿಂಕ್ ಕಳ್ಸಿ ಮಾತಾಜಿ. ನನ್ ನೆಟ್ವರ್ಕ್ ಪ್ರಾಬ್ಲಮ್ ಓಪನ್ ಆಗ್ತಾ ಇಲ್ಲ. ಮಾತಾಜಿ ನಂದು ಬಂದಿದ್ಯಾ ನೋಡಿ. ಪ್ರಭಾವತಿ ಮಾತಾಜಿ ಹರೇ ಕೃಷ್ಣ. 9741337683. ಮಾತಾಜಿ ನಂದು ನೋಡಿ ಮಾತಾಜಿ. ಲಿಂಕ್ ಓಪನ್ ಆಗ್ತಾ ಇಲ್ಲ ನಂದು. ಓಪನ್ ಆಗ್ತಾ ಇಲ್ಲ. ನಿಮ್ಗೆ ಕಳಿಸಿದಾರ ನೋಡಿ ಪ್ರೇಮರಾಘವ ಮಾತಾಜಿ. ನಿಮ್ಮ ವಾಟ್ಸ್ಆಪ್ ಗೆ ಕಳಿಸಿರ್ಬೇಕು ನೋಡಿ. ಪ್ರಭಾವತಿ ನಂಬರ್ ತಕೊಳ್ಳಿ ಮಾತಾಜಿ. 9741 ಸ್ವಯಂ ಪ್ರಭಾ ಕಳಿಸಿದಾರಂತೆ. ಮತ್ತೆ 9741337683 ಪ್ರಭಾವತಿ. ಮಾತಾಜಿ ನಂದು ಲಕ್ಷ್ಮಿ PM ನೋಡಿ ಮಾತಾಜಿ. ಲಕ್ಷ್ಮಿ PM ನಂಬರ್ ಇಲ್ಲ ನಂದ. ಇವಾಗ ಕಳಿಸಿದ್ದೆ ಬಂದಿದೆಯಾ ಇಲ್ಲ ಅಂತ ನೋಡ್ದೆ. ಹಾಗೇನಾ? ನಿಮ್ಗೆ ಬರ್ತದೆ. ಬಂದಿದೆಯಾ ಮಾತಾಜಿ? ಹೋಗ್ತದೆ ಮಾತಾಜಿ. ಕಳಿಸಿದ್ರಲ್ಲ ನೀವು? ಹೌದು ಹೋಗ್ತದೆ. ನಮ್ಗೆ ರಿಪ್ಲೈ ಬರುದಿಲ್ಲ, ನಿಮ್ಗೆ ಅದು ಹೋಗಿ ಬಿಡ್ತದೆ. ನಂದು ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಮಾತಾಜಿ. ತಗೋತಾ ಇಲ್ಲ. ನಂದು ಆಗೋದೇ ಇಲ್ಲ ಮಾತಾಜಿ. ಹೌದಾ? ಆಗೋದಿಲ್ಲ. ನಿಮ್ಮ ಅವ್ರ ನಾಗವೇಣಿ ಕಳಿಸಿದ್ರು ಕೂಡ ಆಗುದಿಲ್ವಾ? ಇಲ್ಲ, ಅದ್ರ ಓಪನ್ ಆಗಲ್ಲ. ಪರವಾಗಿಲ್ಲ, ಬಂದಿಲ್ಲ ನನ್ಗೆ ಬರುದೇ ಇಲ್ಲ ಅದು.
ಓಪನ್ ಆಗಲ್ಲ. ಹಾಕ್ತೇನೆ. ನೋಡಿ ನಿಮ್ಮ ಅಟೆಂಡೆನ್ಸ್ ಅವ್ರು ಹಾಕ್ತಾರ. ಆಯ್ತು ಮಾತಾಜಿ, ಧನ್ಯವಾದಗಳು. 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 ನಾಗವೇಣಿ ಮಾತಾಜಿ, ನನ್ನಲ್ಲಿ ಇದಿಲ್ಲ, ಅದು ಲಿಂಕ್ ಹೋಗಿದೆ. ಅಲ್ಲ ನಾನು ಹಾಕ್ತೇನೆ, ಮತ್ತೆ ನೀವು ನಂಬರ್ ಕೊಡಿ. ಈಗ ನಾನು ನೀವು ಲೆಫ್ಟ್ ಹಾಕಿ, ನಂಗೆ ಇಲ್ಲಿ ಲೆಫ್ಟ್ ಹಾಕ್ಲಿಕ್ಕೆ ಆಗುದಿಲ್ಲ. ನಾನೀಗ ಕಳಿಸ್ತೆ ಮಾತಾಜಿ. ನಾಗವೇಣಿ ಮಾತಾಜಿ ಕಳಿಸ್ಕೊಟ್ಟಿದ್ರಲ್ಲ, ಅದ್ರಲ್ಲಿ ಓಪನ್ ಆಯ್ತು. ನಾನು ಹಾಕಿದ್ದೀನಿ ಅಟೆಂಡೆನ್ಸ್. ಥ್ಯಾಂಕ್ ಯು ಮಾತಾಜಿ. ನೀವು ಯಾರು ಈಗ? ಥ್ಯಾಂಕ್ ಯು ಹೇಳಿ. ನಾನು ಸ್ವಯಂ ಪ್ರಭಾ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದ. ಲಲಿತಾ ಮಾತಾಜಿ, ನಂದು ಒಂದ್ ಸ್ವಲ್ಪ ಹಾಕಿದೀನಿ. ಅದೇನ್ ನಂದು ಹೋಗಿದೆ ಇಲ್ವಾ ಗೊತ್ತಿಲ್ಲ. ಬಂದಿದೆ ಹೌದಾ, ಮಾತಾಜಿ. ಆಗಿಲ್ವಾ? ಕಳಿಸಿದ್ರೆ ಬರ್ತದೆ. ಹಾಕ್ತೀನಿ ಬಿಡಿ. ಕಳಿಸಿದ್ರೆ ಬರ್ತದೆ. ಥ್ಯಾಂಕ್ ಯು ಮಾತಾಜಿ. ಉಮಾದೇವಿ ಪ್ರೇಮ ರಾಘವ ನಂದು ಎಲ್ಲ ಹಾಕ್ತೆ. ಲಲಿತಾ ಮಾತಾಜಿ ಎಲ್ಲರಿಗೆ. ಮಾತಾಜಿ ನಿಮ್ಮ ಹತ್ರ ಪ್ರಭಾವತಿ ಮಾತಾಜಿದು ಸೈನ್ ಇದಿಲ್ಲ ನಂಬರ್. ಗಾಯತ್ರಿ ಆರ್ ಮಾತಾಜಿ. ಗಾಯತ್ರಿ ಆರ್ ಫೋನ್ ನಂಬರ್ ಹೇಳಿ ಮಾತಾಜಿ ಒಂದ್ಸಲಿ. ಅಯ್ಯೋ, ಫೋನ್ ನಂಬರೇ ಗೊತ್ತಿಲ್ಲ ನಂಗೆ. ನೋಡ್ಕೊತೀನಿ. ಲಲಿತಾ ಮಾತಾಜಿ, ನಾನೊಂದ್ ನಂಬರ್ ಹೇಳ್ತೇನೆ, ಮಾಡ್ತೀರಾ? ಒಂದ್ ನಿಮಿಷ, ಗಾಯತ್ರಿ ಇದ್ ಮಾಡ್ಬಿಡ್ತೀನಿ. ಒಂದೇ ನಿಮಿಷ. ಫೋನ್ ನಂಬರ್ ಹಾಕಿದ್ರೆ ಆಯ್ತು. ನಂಬರ್ ಬರ್ಕೋಬೇಕು. ಗಾಯತ್ರಿ ಆರ್ 6362 862925. ಪ್ರಭಾವತಿ ಪ್ರೆಸೆಂಟ್ ಅಂತ ಬಂತು. ಯಾರ? ಆಯ್ತು ಮಾತಾಜಿ. ಪ್ರಭಾವತಿದು ಬಂತು. ಹೇಳಿ ಮಾತಾಜಿ. ಶಕುಂತಲಾ ಮಾತಾಜಿ. 9741 ಪ್ರಭಾವತಿನ 9741 9741 33 33 ನಾ? ಹೌದು. 7683 ಪ್ರಭಾವತಿ ಇನಿಷಿಯಲ್ಸ್ ಇದೆಯಾ? ಅಷ್ಟೇ ಹಾಕಿ ಪ್ರಭಾವತಿ ಅಂತ ಇರ್ಬೇಕು ನನ್ಗೆ. HG ಪ್ರಭಾವತಿ ಅಂತ. HG. ಓಕೆ. ಅದು ಇಲ್ಲಿ ಚಾರ್ಟ್ ಅಲ್ಲಿ ಬರ್ತದಲ್ಲ ಮಾತಾಜಿ, ಅದೆಂತ HG ಪ್ರಭಾವತಿ ಪ್ರೆಸೆಂಟ್. ಓಕೆ, ನಾವೇ 4 ಜನ ಉಳಿದಿದ್ದೇವೆ. ಲೀವ್ ಆಗುವ ಮಾತಾಜಿ. ಹರೇ ಕೃಷ್ಣ.